ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಎಸ್, ಈ ದಿವಸದ ನಮ್ಮ ಮಾತುಕತೆ ಕೊರೋನಾ ಸಂಕಷ್ಟವನ್ನು ಗೆಲ್ಲೋಣ, ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಧೈರ್ಯ ತುಂಬೋಣ ಅನ್ನುವಂಥ ಒಂದು ಆಶಯದ ಒಂದು ಕಾರ್ಯಕ್ರಮ ಇದು. ನಾವು ಈ ಒಂದು ಸಂಕಷ್ಟ ಕಾಲದಲ್ಲಿ ಅನೇಕ ವಿಚಾರಗಳನ್ನು ಮಾತಾಡ್ತಾ ಇರ್ತೇವೆ. ಬಹುತೇಕ ಸಂಕಷ್ಟದ ಯಾತನೆಯನ್ನೇ ಮತ್ತೆ ಮತ್ತೆ ಮಾತಾಡ್ತಾ ಇರ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ಅನೇಕ ಮಾತನಾಡಬೇಕಾದ ವಿಚಾರಗಳ ಬಗ್ಗೆ ಮೌನವಾಗಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಈ ಮೌನವನ್ನು ಮುರಿಯುವಂಥ ಒಂದು ಇದು ಸರಣಿ ಕಾರ್ಯಕ್ರಮ. ಈ ಮೊದಲ ಸರಣಿಯಲ್ಲಿ ನಾವು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ನಮ್ಮ ಮಕ್ಕಳನ್ನು ಉದ್ದೇಶಿಸಿ, ಅವರಿಗೆ ಈ ಒಂದು ಸಂಕಷ್ಟದ ಕಾಲದಲ್ಲಿ ಧೈರ್ಯ ತುಂಬುವುದು ಹೇಗೆ, ಅವರಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುವುದು ಹೇಗೆ, ಅವರ ಕಲಿಕೆಗೆ ಉತ್ತೇಜನ ಕೊಡುವಂಥದ್ದು ಹೇಗೆ, ಈ ಎಲ್ಲ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ, ಉಮರ್ UH ಅವರು ಮತ್ತು ನಂದಗೋಪಾಲ್ ಅವರು. ನಾನು ಇಬ್ಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ, ಉಮರ್ ಅವರೇ ಮತ್ತು ನಂದಗೋಪಾಲ್ ಅವರೇ. ಉಮರ್ UH ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಕ್ಯಾರಿಯರ್ ಕೌನ್ಸಿಲರ್, ಮಂಗಳೂರಿನಲ್ಲಿ ಕ್ಯಾಂಪಸ್ ಕ್ಯಾರಿಯರ್ ಅಕಾಡೆಮಿ ಅಂತ ಒಂದು ಅಕಾಡೆಮಿಯನ್ನು ನಡೆಸ್ತಾ ಇದ್ದಾರೆ. ಬಹುಮುಖ್ಯವಾಗಿ SSLC ಬಳಿಕ ಏನು ಅನ್ನುವ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಏನಿರುತ್ತೆ, ಅಥವಾ ಒಂದು ಅವರ ಒಂದು ಜಿಜ್ಞಾಸೆ ಏನಿರುತ್ತೆ, ಅದಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುತ್ತಾ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಇರೋರು. ಮತ್ತು CET, ಇವತ್ತು ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ನೀಟ್ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳುವುದು ಮತ್ತು ಪರೀಕ್ಷೆ ಮುಗಿದ ನಂತರ ನೀಟ್ ಕೌನ್ಸಿಲಿಂಗನ್ನು ಯಾವ ರೀತಿ ಎದುರಿಸುವುದು ಅನ್ನೋ ಬಗ್ಗೆ ಕೂಡ ಇಡೀ ಕರ್ನಾಟಕದಾದ್ಯಂತ ಅವರು ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನೀಟ್ ಬಗ್ಗೆ ಅತ್ಯಂತ ಅಧಿಕೃತವಾದಂಥ ನೆಲೆಯಲ್ಲಿ ಅಥವಾ ಸಮಗ್ರ ಅದರ ಮಾಹಿತಿಯ ನೆಲೆಯಲ್ಲಿ ಯಾರಾದರೂ ಕೌನ್ಸಿಲರ್ಗಳು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಉಮರ್ UH ಅವರು ಕೂಡ ಒಬ್ಬರು. ಸೊ ಇವತ್ತು ಅವರು SSLC ವಿದ್ಯಾರ್ಥಿಗಳು ಮತ್ತು PUC ವಿದ್ಯಾರ್ಥಿಗಳು ಅವರು ಈ ಒಂದು ಸಂಕಷ್ಟ ಕಾಲದಲ್ಲಿ ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ, ಮತ್ತು ಏನೆಲ್ಲ ಪರಿಹಾರೋಪಾಯಗಳನ್ನು ನಾವು ಕಂಡುಕೊಳ್ಬಹುದು ಅಂತ. ಜೊತೆಗೆ ನಂದಗೋಪಾಲ್ ಅವರು ಸುಮಾರು 2 ದಶಕಗಳ ಕಾಲ ಪತ್ರಕರ್ತರಾಗಿದ್ದವರು, ಟೈಮ್ಸ್ ಆಫ್ ಇಂಡಿಯಾ ಮೊದಲಾದ ಪತ್ರಿಕೆಯಲ್ಲಿ. ಅವರು ಆ ನಂತರ ಸೆಂಟರ್ ಫಾರ್ ಇಂಟಗ್ರೇಟೆಡ್ ಲರ್ನಿಂಗ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ತಾರೆ. ಆ ಸಂಸ್ಥೆಯ ಮೂಲಕ ಮಕ್ಕಳಿಗೆ, ಅದರಲ್ಲಿ ಕೂಡ ಬಹುಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ಅವರ ಸಮಗ್ರ ಶಿಕ್ಷಣದ ಬಗ್ಗೆ ಅವರು ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಬೀದರ್ನ ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಭಾರಿ ದೊಡ್ಡ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅವರು ಡಿಪಾರ್ಟ್ಮೆಂಟ್ ಆಫ್ ಮೋಟಿವೇಶನ್ ಆ್ಯಂಡ್ ಟ್ರೈನಿಂಗ್ ಈ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಈ ಒಂದು ಕೋವಿಡ್ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು ನಾವು ಪೋಷಕರು ಯಾವ ರೀತಿ ಅವರ ಜೊತೆಗೆ ಇರಬೇಕು, ಮತ್ತು ಇಡೀ ಕಳೆದ 1 ವರ್ಷವನ್ನು ನಮ್ಮ ಸ್ಕೂಲ್ಗಳನ್ನು ನಾವು ಮುಚ್ಚಿ ನಮ್ಮ ಸಮಯವನ್ನು ಅಥವಾ ನಮ್ಮ ಕಾಲವನ್ನು ನಾವು ವ್ಯರ್ಥ ಮಾಡಿದ್ದೇವೆ. ಸೊ ಮಕ್ಕಳ ಅವರ ಮನೋಗತಿಯಲ್ಲಿ ಅಥವಾ ಮನೋಧರ್ಮದಲ್ಲಿ ಅಥವಾ ಅವರ ಒಟ್ಟು ಕಲಿಕೆಯ ಪ್ರಕ್ರಿಯೆಯಲ್ಲಿ ಯಾವ ರೀತಿಯ ತೊಡಕುಗಳು, ಎಡರುತೊಡರುಗಳು ಆಗಿದೆ ಅನ್ನೋ ಬಗ್ಗೆ ಎಲ್ಲ ಅವರು ಕೂಡ ಮಾತಾಡ್ತಾರೆ. ಮತ್ತು ನಾವು ಇನ್ನು ಮುಂದಕ್ಕೆ ಯಾವ ರೀತಿ ನಮ್ಮ ಮಕ್ಕಳನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಮತ್ತು ಅವರಿಗೆ ಯಾವ ರೀತಿಯ ಮೋಟಿವೇಶನ್, ಧೈರ್ಯ, ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನೋ ವಿಚಾರವಾಗಿ ಮಾತಾಡ್ತಾರೆ. ಈ ನಡುವೆ ನಾನು ನಿಮ್ಮ ಹತ್ರ, ವೀಕ್ಷಕರ ಹತ್ರ ಕೇಳುವಂಥದ್ದು, ಒಂದು ವೇಳೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಅಥವಾ ಮುಂದಿನ ಜೂನ್ ನಂತರವ, ಜುಲೈ ನಂತರವ ಏನು ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು, ಎಲ್ಲ ವಿಚಾರವಾಗಿ ಏನಾದರೂ ಪ್ರಶ್ನೆಗಳು ನಿಮ್ಮ ಹತ್ರ ಇದೆ, ಅನುಮಾನಗಳಿದೆ, ಗೊಂದಲಗಳು ಇದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿ V4 ವಾಹಿನಿಗೆ ಫೋನ್ ಮಾಡ್ಬೋದು. ನಮ್ಮ ಪರದೆಯಲ್ಲಿ ನಮ್ಮ ಫೋನ್ ನಂಬರ್ ಕೂಡ ಬರ್ತಾ ಇರುತ್ತೆ. ಒಂದು ವೇಳೆ ನಿಮಗೆ ಫೋನ್ ಮಾಡಬೇಕಂತ ಫೋನ್ ಮಾಡಿ. ಅದು ಕೋಡ್, ಮಂಗಳೂರಿದ್ದು ಕೋಡು 0824. ಆಮೇಲೆ ನಮ್ಮ ದೂರವಾಣಿ 222 ಅಂದರೆ 222 4040 ಮತ್ತು ಇನ್ನೊಂದು ದೂರವಾಣಿ ಇದೆ, ಅದು 222 ಅಂದರೆ 222 4050. ಈ ದೂರವಾಣಿಗೆ ನೀವು ಕರೆ ಮಾಡಿ ಈ ಹತ್ರ ಮಾತಾಡ್ಬೋದು. ಕರೆ ಮಾಡಲಿಕ್ಕೆ ಆಗಿಲ್ಲ ಅಥವಾ ಬೇಡ ಅಂತ ಅನಿಸಿದರೆ ಈ ಇಡೀ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರಿ. ಅನೇಕ ಒಳ್ಳೆಯ ಇನ್ಪುಟ್ಗಳು, ಒಳ್ಳೆಯ ಮಾಹಿತಿಗಳು ನಿಮಗೆ ಮುಂದಿನ 1 ತಾಸಿನಲ್ಲಿ ಲಭ್ಯ ಆಗುತ್ತೆ. ಈ ಕಾರ್ಯಕ್ರಮವನ್ನು ನೀವು V4 ಸ್ಟ್ರೀಮ್ ಮೂಲಕ ಜಗದಗಲ ನೋಡಬಹುದು, ಫೇಸ್ಬುಕ್ಕಲ್ಲಿ, ನಮ್ಮ ಯೂಟ್ಯೂಬಲ್ಲಿ. ನಾನು ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇನೆ. ಉಮರ್ UH ಅವರೇ, ಈಗ ಇಡೀ
ವರ್ಷ ಪೂರ್ತಿ ನೀವು ಶಾಲೆ ಅಥವಾ ವಿದ್ಯಾರ್ಥಿ ಅಥವಾ ಮಕ್ಕಳ ಜೊತೆಗೆ ಒಂದು ಸಂವಹನದಲ್ಲಿ ಇರುವವರು ನೇರವಾಗಿ. ಸೊ ನಾವು ಕಳೆದ ಇಡೀ ಒಂದು ವರ್ಷವನ್ನು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಮುಚ್ಚಿಯೇ ಇದ್ದೆವು. ಸೊ ಕೊನೆಗೆ ಏನು ಏಪ್ರಿಲ್ ಮೇಯಲ್ಲಿ ಸ್ವಲ್ಪ ಸಮಯದಲ್ಲಿ ಸ್ಕೂಲ್ ಓಪನ್ ಆಗುತ್ತೆ ಅನ್ನುವಾಗ ಕೂಡ ಮತ್ತೆ ಕೂಡ ಅದು ಮುಚ್ಚಿ ಹೋಯಿತು. ಈಗ ಏನು ಟಿಲ್ ಏನು ಜೂನ್ 15ರ ತನಕ ಮತ್ತೆ ರೀಓಪನ್ ಆಗೋ ಸಾಧ್ಯತೆಗಳು ಇಲ್ಲ. ಈಗ ನಾವು ಇಬ್ಬರಿಗೆ ಕೂಡ ನಂದಗೋಪಾಲ್ ಅವರಿಗೆ ಕೂಡ ಕೇಳುವಂಥದ್ದು, ಇಡೀ ನಾವು ಒಂದು ವರ್ಷ ಸ್ಕೂಲನ್ನು ಮುಚ್ಚಿದ ಪರಿಣಾಮ ನಾವು ಹೇಳಿಕೊಳ್ತೇವೆ, ನಮ್ಮ ಸರ್ಕಾರ ಕೂಡ ಹೇಳುತ್ತೆ, ಜನರು ಕೂಡ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ನಾವು ಆನ್ಲೈನ್ನಲ್ಲಿ ಪಾಠ ಮಾಡಿದ್ದೇವೆ ಅಂತ. ಈಗ ಆನ್ಲೈನ್ನಲ್ಲಿ ಪಾಠ ಮಾಡಿದ್ದು ಸಾಕಾ ಒಂದು ವರ್ಷದಲ್ಲಿ ಶಿಕ್ಷಣ ಅಂತ ನಾವು ಹೇಳ್ತೇವೆ, ನೀವು ಸಮಗ್ರ ಶಿಕ್ಷಣದ ಬಗ್ಗೆ ಮಾತಾಡ್ತೀರಿ. ಇಂತಹ ಸಂದರ್ಭದಲ್ಲಿ ಉಮರ್ ಯು ಎಚ್ ಅವರೇ, ನಾವು ಕಳೆದ ಒಂದು ವರ್ಷವನ್ನು ಯಾವ ರೀತಿ ಅನಾಲಿಸ್ ಮಾಡೋದಂತ, ನಾವು ಕಳೆದು ಹೋದ ಒಂದು ವರ್ಷವನ್ನು ಅನಾಲಿಸ್ ಮಾಡಬೇಕಲ್ಲ, ಈಗ ಮುಂದಿನ ವರ್ಷ ಏನು ಅಂತ ಹೇಳುವಾಗ ಏನು ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಇದೊಂದು ಬಹಳ ದೊಡ್ಡ ಡಿಬೇಟಿಂಗ್ ಸಬ್ಜೆಕ್ಟ್. ಒಂದು ವರ್ಷದ ಅಂಕಿಅಂಶಗಳನ್ನೆಲ್ಲ ಸರ್ವೆ ಮಾಡಿ ಮಕ್ಕಳ ಹತ್ರ ಮಾತಾಡಿ ಅದನ್ನು ಪ್ರೆಸೆಂಟ್ ಮಾಡೋದು. ಬಟ್ ಏನಾಗಿದೆ ಅಂತ ಹೇಳಿದರೆ, ಒಂದು ಸರ್ಕಾರದ ತೀರ್ಮಾನಗಳೇನಿದ್ದಾವೆ, ಒಂದು ಅವೈಜ್ಞಾನಿಕ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ. ಮಕ್ಕಳ ಮೇಲೆ ಮೊದಲ ಅಲೆಯಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅಂತ ಜಗತ್ತಿನಾದ್ಯಂತ ಹೇಳ್ತಾ ಇದ್ರು ಕೂಡ, ನಮ್ಮ ಭಾರತದ ತಜ್ಞರು ಕೂಡ ಹೇಳ್ತಾ ಇದ್ರು ಕೂಡ, ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದೆ ಈವನ್ ನಾಟ್ ಈವನ್ 1% ಮಕ್ಕಳಿಗೆ ಕೂಡ ಅದು ಎಫೆಕ್ಟ್ ಆಗಿಲ್ಲ ಅಥವಾ ಆಗುವುದಿಲ್ಲ. ಆದರೂ ನಾವು ಶಾಲೆಗಳನ್ನು ಮುಚ್ಚಿ ಕೂತ್ಕೊಂಡಿದ್ದೇವೆ. ಈ ಶಾಲೆಯನ್ನು ಮುಚ್ಚಿರುವುದರಿಂದ ಅವರ ಕಲಿಕೆಯ ವಿಚಾರದಲ್ಲಿ ಮಾತ್ರ ಸಮಸ್ಯೆ ಆಗಿರುವುದಲ್ಲ, ಅನೇಕ ವಿಚಾರಗಳಲ್ಲಿ ಸಮಸ್ಯೆ ಆಗಿದೆ. ಇದರಲ್ಲಿ ಪಾಸಿಟಿವ್ ಅಂಶಗಳು ಕೂಡ ಇದೆ, ಅದನ್ನ ಮಾತಾಡಲೇಬೇಕು. ಬಟ್ ನೆಗೆಟಿವ್ ಬಗ್ಗೆ ಮಾತಾಡೋದಿದ್ರೆ, ಮಕ್ಕಳಿಗೆ ಬಹಳ ಮುಖ್ಯವಾಗಿ ನಮ್ಮದು ಹಳ್ಳಿಗಳ ದೇಶ ಮತ್ತು ಗ್ರಾಮೀಣ ಭಾರತ ಮತ್ತು ಕರ್ನಾಟಕದ ಬಗ್ಗೆ ಹೇಳುದಿದ್ರು ಕೂಡ, ಕರ್ನಾಟಕದಲ್ಲಿ ಈವಾಗಲೂ ಕೂಡ ಮೆಜಾರಿಟಿ ಮಕ್ಕಳು ಕಲಿತಾ ಇರುವುದು ಸರ್ಕಾರಿ ಶಾಲೆಗಳು, ಗ್ರಾಮಾಂತರ ಪ್ರದೇಶಗಳಲ್ಲಿ. ಸೊ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಸರ್ಕಾರವೇ ಮಾಡಿರುವಂತಹ ಒಂದು ಅಕ್ಷರ ದಾಸೋಹದ ಒಂದು ಯೋಜನೆ ಇದೆ, ಮಧ್ಯಾಹ್ನದ ಒಂದು ಬಿಸಿ ಊಟ ಕೊಡೋದು. ಸೊ ಈ ಬಿಸಿ ಊಟದಿಂದ ವಂಚಿತರಾದ್ರು ಮಕ್ಕಳು ಶಾಲೆಗೆ ಹೋಗದೇ ಇರುವ ಕಾರಣಕ್ಕೆ. ನಮಗೆ ಪೇಟೆಯಲ್ಲಿ ಕುಳಿತವರಿಗೆ ಅದಷ್ಟು ಸುಲಭವಾಗಿ ಅದು ಅರ್ಥವೂ ಆಗುದಿಲ್ಲ, ಅದರ ನೋವು ಕೂಡ ಅರ್ಥ ಆಗುದಿಲ್ಲ. ಮತ್ತು ಇನ್ನೊಂದು ಕಡೆ ಲಾಕ್ಡೌನ್, ಒಂದು ಅವೈಜ್ಞಾನಿಕ ಲಾಕ್ಡೌನ್. ಆ ಲಾಕ್ಡೌನ್ನಿಂದ ಪ್ರತಿದಿನ ದುಡಿದು ಸಂಪಾದನೆ ಮಾಡುವಂತಹ ದಿನಕೂಲಿ ಕಾರ್ಮಿಕರು, ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ಎಲ್ಲರಿಗೂ ಸಮಸ್ಯೆ ಆಗಿದೆ. 60% ಹೆಚ್ಚಿನವರು ಆಯಾ ದಿನದ ಅಥವಾ ಆ ವಾರದ ದುಡಿಮೆಯನ್ನೇ ನಂಬಿ ಬದುಕುವವರು. ಅಟ್ಲೀಸ್ಟ್ ಮಧ್ಯಾಹ್ನದ ಒಂದು ಊಟ ಆದ್ರೂ ಮಕ್ಕಳಿಗೆ ಸಿಗ್ತಾ ಇತ್ತು ಶಾಲೆಯಲ್ಲಿ, ಅದೂ ಇಲ್ಲ. ಈ ಕಡೆ ಆರ್ಥಿಕ ಸಂಕಷ್ಟ, ಹಾಗಾಗಿ ಪೌಷ್ಟಿಕಾಂಶದ ಕೊರತೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಕಾಣುತ್ತೆ. ಆ ಒಂದು ಸರ್ವೆ ಆಗ್ಬೇಕು, ಇನ್ನೂ ಆಗಿಲ್ಲ. ಸೊ ಎರಡನೇ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಶೈಕ್ಷಣಿಕ ವಿಚಾರದಲ್ಲಿ ಹೇಳುದಿದ್ರೆ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳುದಿದ್ರೆ, ಈಗ ಸರಾಗ 1ರಿಂದ ಫೌಂಡೇಶನ್ ಸ್ಟ್ರಾಂಗ್ ಇರುತ್ತಾ ಅಂತ. ಸೊ ಇದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ನೇರವಾಗಿ ಈಗ ಮುಂದಿನ ಬಾರಿ ಈಗ ಸ್ಕೂಲ್ ಓಪನ್ ಆದರೆ 10ನೇ ಕ್ಲಾಸಲ್ಲಿ ಕೂತ್ಕೊಳ್ತಾರೆ. ನೀವು ಹೇಳಿದಾಗೆ ಸರ್ಕಾರ ಕೂರಿಸುತ್ತೆ, ಹೌದು, ಅನಿವಾರ್ಯ ಕೂಡ. ನೀವು ಹೇಳಿದಾಗೆ ಆ ಬೇಸಿಕ್ 10th ಸ್ಟ್ಯಾಂಡರ್ಡ್ಗೆ ಹೋಗುವಾಗ ಅವನಲ್ಲಿ ಇರಬೇಕಾದ ಕಲಿಕೆಯ ಮಟ್ಟ ಪ್ರಮಾಣ, ಆತ ಅದನ್ನು 9th ಸ್ಟ್ಯಾಂಡರ್ಡಲ್ಲಿ ಎಷ್ಟರ ಮಟ್ಟಿಗೆ ಓದಿದ್ದಾನೆ, ಕಲಿತಿದ್ದಾನೆ, ಆತನ ಅರಿವಿಗೆ ಬಂದಿದೆ ಅನ್ನೋದೊಂದು ಪ್ರಶ್ನೆ ಆಗಿ ಕಾಡುತ್ತೆ. ಮತ್ತೆ ಮೂರನೇದು, ಈಗ 2ನೇ ಅಲೆ ಇದೆ ಅಲ್ಲ, ಇನ್ನು 3ನೇ ಅಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು 3ನೇ ಅಲೆಯಲ್ಲಿ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಈಗಲೇ ನೆಗೆಟಿವ್ ಮೆಸೇಜ್ ಕೊಟ್ಟಾಗಿದೆ. ಇದು ದೊಡ್ಡ ಒಂದು ಅಪಾಯಕಾರಿ ಯಾವ ಹಿನ್ನೆಲೆಯಲ್ಲಿ ಮತ್ತು ಯಾವ ವೈಜ್ಞಾನಿಕ ತಳಹದಿಯ ಮೇಲೆ ಅಥವಾ ಯಾವ ವೈದ್ಯಕೀಯ ಸಂಶೋಧನೆಯ ಮೇಲೆ ಈ ಮಾತು ಹೇಳ್ತಾ ಇದ್ದಾರೆ ಅನ್ನೋದನ್ನು ಯಾರು ಕೂಡ ಇದುವರೆಗೆ ಬಹಿರಂಗಪಡಿಸಿಲ್ಲ. ಬಟ್ 3ನೇ ಅಲೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಬಾರಿ ರ್ಯಾಂಡಮ್ ಆದಂತ ಒಂದು ಅಭಿಪ್ರಾಯ. ಸೊ 2ನೇ ಅಲೆಯಲ್ಲೇ ಏನು ಆಗಲ್ಲ ಅಂತ ಗೊತ್ತಿದ್ರು ಕೂಡ ಬಂದ್ ಮಾಡಿಟ್ರು. ಸೊ ನೆಕ್ಸ್ಟ್ ಅದು ಗ್ಯಾರಂಟಿ, ಇನ್ನು 1 ವರ್ಷ ಬಂದ್ ಗ್ಯಾರಂಟಿ ಶಾಲೆಗಳು. ಅತ್ಯಂತ ಒಂದು ಏನು ಅಪಾಯದ ಒಂದು ಸನ್ನಿವೇಶ ಇದು. ಯಾಕಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳನ್ನು ಈ ರೀತಿ ಎದುರಿಸಿ ಬಿಟ್ರೆ ಸ್ವಾಭಾವಿಕವಾಗಿ ಪೋಷಕರು ಕೂಡ ಎದುರು ಬಿಡ್ತಾರಲ್ಲ, ಮೇನ್ಲಿ ಪೋಷಕರೇ. ಆಮೇಲೆ ನಮ್ಮ ಟಿವಿಗಳು ದಿನಾ ತೋರಿಸುವಂತದ್ದು ಏನು, ಅದೇ ಹೆಣ ಸುಡ್ಲಿಕ್ಕೆ ಜಾಗ ಇಲ್ಲ,
ರೆಮಿಡಿಸಿವಿರ್ ಹೌದು, ರೆಮಿಡಿಸಿವಿರ್ ಇಲ್ಲ, ಲಸಿಕೆ ಇಲ್ಲ, ಆಸ್ಪತ್ರೆ ಇಲ್ಲ, ಆಕ್ಸಿಜನ್ ಇಲ್ಲ ಅಂತ. ಎಸ್, ಇಲ್ಲ ಅನ್ನೋದು ಕೂಡ ಸತ್ಯನೇ. ಆದ್ರೆ ನಾವು ಯಾಕೆ ಅದೆಲ್ಲ ಇಲ್ಲ ಅನ್ನೋ ಪರಿಸ್ಥಿತಿ ಉಂಟಾಯ್ತು ಅನ್ನೋ ಬಗ್ಗೆ ಮಾತಾಡೋದಿಲ್ಲ. ಯಾಕೆ ಇಲ್ಲ ಯಾವ ಕಾರಣದಿಂದಾಗಿ ಅವೆಲ್ಲ ಇಲ್ಲ ಆಯ್ತು ಅನ್ನೋ ಬಗ್ಗೆ ನಾವು ಮಾತಾಡೋದಿಲ್ಲ. ಅಥವಾ ನಾವು ಇಡೀ ಕಳೆದ ಒಂದು ವರ್ಷದಲ್ಲಿ ಕೋವಿಡ್ ಬಗ್ಗೆ ಮುಂದೆ ಏನು ಅನ್ನೋ ಬಗ್ಗೆ ಒಂದು ಜಾಗೃತಿ ಮೂಡಿಸುವ, ಒಂದು ವೈಜ್ಞಾನಿಕ ಜಾಗೃತಿ ಮೂಡಿಸುವ ಅಥವಾ ಒಂದು ವೈದ್ಯಕೀಯ ಜಾಗೃತಿ ಮೂಡಿಸುವ ಕಾರ್ಯ ಕೂಡ ನಾವು ಮಾಡಿಲ್ಲ. ಎಸ್ ನಮಗೆ ಈ ನಡುವೆ ಸಂಪರ್ಕದಲ್ಲಿದ್ದಾರೆ. ಹಲೋ. ಎಸ್, ಯಾರು ಸರ್ ಮಾತಾಡ್ತಾ ಇದ್ದೀರಿ? ಇದು ನಾನು ವಿಟ್ಲೆಯಿಂದ, ಹಮೀದ್ ವಿಟ್ಲ. ಎಸ್, ನಮಸ್ಕಾರ, ಹೇಳಿ. ಇದೀಗ SLC ಪರೀಕ್ಷೆ ಮುಂದೂಡಿಕೆ ಆಗಿದೆ. ಹೌದು. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ದಿರ್ತಿಗೆಟ್ಟಿ ಇರುತ್ತಾರೆ. ಈ ಪರಿಸ್ಥಿತಿಯಲ್ಲಿ ಅವರಲ್ಲಿ ಧೈರ್ಯ ತುಂಬುವುದು ಹೇಗೆ ಸರ್? ಓಕೆ, ಎಸ್, ನಾವು ಉತ್ತರ ಹೇಳ್ತೇವೆ. ಆನಂತರ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ ಅಮಿತ್ ಅವರೇ? ಎಸ್ SLC ಪರೀಕ್ಷೆ ಏನೋ ಮುಂದೂಡಲಾಗಿದೆ ಅಂತ. ಹೌದು. ಇದುವರೆಗೆ ಮೊನ್ನೆ ತನಕ SLC ಪರೀಕ್ಷೆ ನಡೆಯುತ್ತೆ ಅನ್ನುವಂಥ ಒಂದು ಏನು ವಾತಾವರಣ ಇತ್ತು, ಒಂದು ಅಪಧೈರ್ಯ ಅದು ಕೂಡ. ಅದು ಈಗ ಅದು ಮುಂದೂಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಏನು ಎತ್ತ, ಯಾವ ರೀತಿ ಮಕ್ಕಳ ಮಾನಸಿಕ ಸ್ಥಿತಿ ಗತಿ ಏನು, ಯಾವ ರೀತಿ ಇದಕ್ಕೆ ಆನ್ಸರ್ ಮಾಡೋದು, ನಂದಗೋಪಾಲ್ ಅವರೇ ಅಥವಾ ಹುಮಾರ್ ಅವರೇ? ಸೊ ಬೇಸಿಕಲಿ ನಾನು ಸಣ್ಣ ಮಕ್ಕಳ ವಿಷಯ ಮತ್ತೆ ಬರ್ತೇನೆ. ಈ ಪ್ರಶ್ನೆಗೆ ಕೂಡ ನೀವು ನಂತರ ಬರ್ಬೋದು. ಅದಕ್ಕಿಂತ ಇನ್ ಪೂರ್ವದಲ್ಲಿ ನಾವು ಕಳೆದ ಒಂದು ವರ್ಷ ಮುಚ್ಚಿಟ್ಟೇವಲ್ಲ. ಹೌದು. ಈಗ ಮುಖ್ಯವಾಗಿ ನಾವು ನೋಡೋದಂದ್ರೆ ಇವತ್ತು ಪಾಸಿಟಿವ್ ಎನ್ನುವ ಪದ ನೆಗೆಟಿವ್ ಆಗಿದೆ. ಪಾಸಿಟಿವ್ ಅನ್ನುವ ಪದ ನೆಗೆಟಿವ್ ಆಗಿದೆ. ಅಂದ್ರೆ ಅವರು ಕೋವಿಡ್ ಪಾಸಿಟಿವ್ ಅಂತ ಹೇಳಿ ನಾವು ಈಗ ಅದನ್ನು ನೆಗೆಟಿವ್ ಆಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ನಾನು ನೆಗೆಟಿವ್ ಅಂಶಗಳಿಂದ ನಾನು ಶುರು ಮಾಡ್ತಾ ಇದ್ದೇನೆ. ಅಂದ್ರೆ ಒಂದು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯ ಒಂದು ವಿಶೇಷ ಒಂದು ಸರ್ವೆ ಮಾಡಿದ್ರು ಫೆಬ್ರವರಿಯಲ್ಲಿ ಆನ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಹೇಳಿ. ಅಂದ್ರೆ ಕಲಿಕಾ ಸಾಮರ್ಥ್ಯಗಳಲ್ಲಿ ತೊಡಕುಗಳು ಏನಾಗಿದೆ ಅಂತ ಹೇಳಿ ಅಲ್ಲಿ ನೋಡುವಾಗ ತುಂಬಾ ಅಸ್ಟಾನಿಶಿಂಗ್ ಫಿಗರ್ಸ್ ನಮಗೆ ಕಾಣಲಿಕ್ಕೆ ಬರ್ತದೆ. ಅವ್ರು ಹೇಳ್ತಾರೆ ಲಾಸ್ ಇನ್ 2 ಫ್ಯಾಕಲ್ಟೀಸ್. ಒಂದು ಲ್ಯಾಂಗ್ವೇಜ್, ಮಕ್ಕಳ ಏನು ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಇದೆಯೋ, ಯಾಕಂದ್ರೆ ನಾವು ಇಂಗ್ಲಿಷ್ ಅನ್ನು ತಗೊಳ್ಳುವಾಗ ಅದು ನಾವು ಸ್ಪೋಕನ್ ಲ್ಯಾಂಗ್ವೇಜ್ ಅಲ್ಲ ನಮ್ದು. ಸೊ ಸಬ್ಜೆಕ್ಟ್ ಅಲ್ಲಿ ಅವರು ಓದಿಕೊಂಡು ಅವರು ಪಾಸ್ ಆಗುವಂತ ಲ್ಯಾಂಗ್ವೇಜ್. ಹಿಂದಿ ಕೂಡ ನಮ್ಮ ಮಾತೃಭಾಷೆ ಬಿಟ್ಟು ಬೇರೆ ಯಾವುದೆಲ್ಲ ನಾವು ಕಲಿತೇವೋ ಅದೆಲ್ಲ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಲ್ಯಾಂಗ್ವೇಜಸ್. ಸೊ ಇಲ್ಲಿ ಏನಾಗಿದೆ, ಒಂದು ಲ್ಯಾಂಗ್ವೇಜ್ ನಲ್ಲಿ ಎಬಿಲಿಟೀಸ್, ಮತ್ತೊಂದು ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಅಂದ್ರೆ ಅನಲಿಟಿಕಲ್ ಸ್ಕಿಲ್ಸ್ ಅಲ್ಲಿ 92% ಮಕ್ಕಳು, ಇದು 16,000 ಮಕ್ಕಳಲ್ಲಿ ಸರ್ವೆ ಮಾಡಿದಂತ ವಿಷಯ, ಹ್ಯಾವ್ ಲಾಸ್ಟ್ ಅಟ್ ಲೀಸ್ಟ್ 1 ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಎಬಿಲಿಟಿ. ಅಂದ್ರೆ ಐದರ್ ಅದು ರೀಡಿಂಗ್ ಎಬಿಲಿಟಿ ಇರ್ಬೋದು, ರೈಟಿಂಗ್ ಎಬಿಲಿಟಿ ಇರ್ಬೋದು, ಸ್ಪೀಕಿಂಗ್ ಎಬಿಲಿಟಿ ಇರ್ಬೋದು, ಕಾಂಪ್ರಹೆನ್ಷನ್ ಎಬಿಲಿಟಿ ಇರ್ಬೋದು, ಅಂದ್ರೆ ನಾವು ಮಾತಾಡುವಾಗ ಎಷ್ಟು ಗ್ರಹಿಸ್ತಾರೆ ಅಂತ. ಇಂಥದ್ರಲ್ಲಿ ಅಟ್ ಲೀಸ್ಟ್ ಒಂದು ಫ್ಯಾಕಲ್ಟಿಯನ್ನು ಇಲ್ಲ ಒಂದು ಎಬಿಲಿಟಿಯನ್ನು ಅವರು ಕಂಪ್ಲೀಟ್ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಈ ಸರ್ವೆ ಹೇಳುತ್ತೆ. ಈಗ ನಂದಗೋಪಾಲ್ ಅವರೇ, ಸರ್ವೆ ಏನು ಕಳೆದುಕೊಂಡ್ರು ಅಂತ ಹೇಳುತ್ತೆ. ಇದು ಕೂಡ ಇದು ಫೆಬ್ರವರಿಯಲ್ಲಿ ಆಗಿರೋದು. ಇನ್ನೂ 6 ತಿಂಗಳು 8 ತಿಂಗಳು ಸ್ಕೂಲ್ ಇಲ್ಲದೆ ಹೋದ್ರೆ ಈ ಆನ್ಲೈನ್ ಶಿಕ್ಷಣದ ಪರಿಣಾಮವಾಗಿ ಈಗ ಆನ್ಲೈನ್ ಅದಕ್ಕೆ ಪರ್ಯಾಯವಾಗಿ ಏನನ್ನು ಮಾಡಿಲ್ವಾ? ಅಲ್ಲ, ಆನ್ಲೈನ್ ನೋಡಿ, ಆನ್ಲೈನ್ ನಾವು ಹೇಳಿದೆವು ಫೀಸ್ ಕೊಡಬೇಕು, ಸ್ಕೂಲ್ ಓಪನ್ ಮಾಡ್ತೇವೆ, ಮತ್ತೊಂದು ಇನ್ನೊಂದು ಏನ್ ಮಾಡ್ತೇವೆ, ಆನ್ಲೈನ್ ಅಲ್ಲಿ ನಾವು ಪಾಠ ಮಾಡ್ತೇವೆ ಅಲ್ಲ ಪ್ರತಿಯೊಂದು. ಈಗ ನೀವು ಹೇಳೋ ಸರ್ವೆ ಪ್ರಕಾರ ಲ್ಯಾಂಗ್ವೇಜ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನು ನೀವು ಇಲ್ಲಿ ಉಲ್ಲೇಖ ಮಾಡಿದ್ರಿ. ಮಕ್ಕಳಿಗೆ ಅದು ಭಾರಿ ದೊಡ್ಡ ಒಂದು ಪ್ರತಿಕೂಲ ಪರಿಣಾಮವನ್ನು ಮಾಡಿದೆ ಅಂತ. ಈಗ ಆನ್ಲೈನ್ ನಲ್ಲಿ ಇದಕ್ಕೇನು ಪರಿಹಾರ ಕೊಡ್ಲಿಲ್ವಾಗಿದ್ರೆ? ಅಲ್ಲ ನೋಡಿ, ಎವ್ರಿ ಕ್ರೈಸಿಸ್ ದೇರ್ ಇಸ್ ಅನ್ ಆಪರ್ಚುನಿಟಿ. ಪ್ರತಿಯೊಂದು ಸಂಕಷ್ಟದಲ್ಲಿ ಒಂದು ಅವಕಾಶ ತೆರೆದುಕೊಳ್ಳುತ್ತೆ. ಅದೇ ರೀತಿ ಇವತ್ತು ನಮ್ಗೆ ಆನ್ಲೈನ್ ಅಲ್ಲದೆ ಬೇರೆ ವಿಕಲ್ಪ ಇಲ್ಲ, ಆಲ್ಟರ್ನೇಟಿವ್ ಇಲ್ಲ. ಆದ್ರೆ ನಾವು ಎಷ್ಟು ಸಮರ್ಥವಾಗಿ, ನಾನು ಕೆಲವು ಶಿಕ್ಷಕರಲ್ಲಿ ಮಾತಾಡಿದ್ದೇನೆ, ಕೆಲವು ಶಿಕ್ಷಕರು ತುಂಬಾ ಎಕ್ಸೈಟೆಡ್ ಆಗಿ ತುಂಬಾ ಎಫರ್ಟ್ ಹಾಕಿ, ಯಾಕಂದ್ರೆ ಇದೊಂದು ಹೊಸ ಪದ್ಧತಿಗೆ ಅವರು ಹೋಗಿಕೊಳ್ಬೇಕು. ಸೊ ತುಂಬಾ ಎಫರ್ಟ್ ಹಾಕಿದ್ದಾರೆ, ಎಫರ್ಟ್ ಹಾಕಿಲ್ಲ ಅಂತ ಹೇಳಿಲ್ಲ. ಆದ್ರೆ
ನಮ್ಮ ಈ ವ್ಯವಸ್ಥೆಯಲ್ಲಿ ಇವನ್ ನಾನು ಹೇಳುದು ಸಿಟಿಯಲ್ಲಿ ಕೂಡ ಇಂಟರ್ನೆಟ್ ಫೆಸಿಲಿಟಿ ಹೇಗೆ ಉಂಟು ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತುಂಟು, ದ ಕನೆಕ್ಟಿವಿಟಿ. ಮತ್ತೆ ವಿಲೇಜಸ್ ಅಲ್ಲಿ ಬಿಟ್ಟುಬಿಡಿ, ಉಮರ್ ಹೇಳಿದಾಗೆ. ಸೊ ಆನ್ಲೈನ್ ನಲ್ಲಿ ಮತ್ತೆ ಒಂದು ಸ್ಕೂಲಿಂಗಿನ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇಸ್ ಸೋಷಿಯಲೈಸ್. ಈ ಏನು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಆಗ್ತದೋ, ಫಿಸಿಕಲ್ ಮೂಲಕ ಮಕ್ಕಳು ಕಲಿಯುವಂತ ಒಂದು ಪ್ರಕ್ರಿಯೆ. ಈಗ 50 ಮಕ್ಕಳ ಬದಲು ಒಂದು ಟೀಚರ್ 500 ಮಕ್ಕಳಿಗೆ ಪಾಠ ಹೇಳ್ಬೋದು ಆನ್ಲೈನ್ ನಲ್ಲಿ. ಆದ್ರೆ ಆ 500 ಮಕ್ಕಳಲ್ಲಿ ಎಷ್ಟು ಮಕ್ಕಳು ಗಮನ ಇಟ್ಟು ಕೇಳ್ತಾ ಇದ್ದಾರೆ ಅಂತ ಹೇಳಿ ಆ ಟೀಚರಿಗೆ ಗೊತ್ತಿಲ್ಲ. ಪ್ಯಾರೆಂಟ್ಸಿಗೂ ಕೂಡ ಅಲ್ಲಿ ಅವರ ಪಕ್ಕದಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಆಗುದಿಲ್ಲ. ಅವರೇನೋ ಒಳ್ಳೆ ನಾಟಕ ನೋಡಿದಾಗೆ, ಟಿವಿ ಸೀರಿಯಲ್ ನೋಡಿದಾಗೆ ನೋಡ್ತಾರೆ. ಇಲ್ಲ, ನೋಡುದು ಮಾತ್ರ ಕೆಲವೊಮ್ಮೆ ಮಕ್ಕಳು ಎಷ್ಟು ಟೆಕ್ ಸ್ಯಾವಿ ಆಗಿದ್ದಾರೆ ಅಂದ್ರೆ ಅವರಿಗೆ ಮೊಬೈಲ್ ನಲ್ಲಿ ಏನನ್ನು ಹೇಗೆ ಮಾಡಬೇಕು, ನಿಮ್ಮ ಇದು ಏನು ಆನ್ಲೈನ್ ಕ್ಲಾಸ್ ನಡೀತಿದ್ದಾಗ್ಲೇ ಇನ್ನು ಎಷ್ಟು ವಿಂಡೋಸ್ ಅಲ್ಲಿ ಏನೇನು ಮಾಡಬಹುದು ಅಂತ ಹೇಳಿ ಅವರಿಗೆ ಗೊತ್ತುಂಟು. ಸೊ ಇಲ್ಲಿ ನಾವು ನೋಡ್ಬೇಕಾದ ಈಗ ಒಟ್ಟು ಈಗ ನಾವು ಮತ್ತೆ ಅದೇ ಲ್ಯಾಂಗ್ವೇಜ್, ನೀವು ಭಾಷೆಯ ಕಲಿಕೆಯಲ್ಲಿ ಬಾರಿ ದೊಡ್ಡ ಒಂದು ತೊಡರುಗಳನ್ನು ಇಲ್ಲ ಮತ್ತೆ ನೋಡಿ ಸಬ್ಜೆಕ್ಟ್ ಲ್ಯಾಂಗ್ವೇಜ್. ಸೊ ಈ ಆನ್ಲೈನ್ ಇವರಿಗೆ ಆಗಿದ್ದರೆ ದೊಡ್ಡ ಮಟ್ಟದಲ್ಲಿ ಏನನ್ನು ಕಲಿಸಿಕೊಟ್ಟಿಲ್ವಾ ಅಂತ ನಾನು ಕೇಳೋದು. ಅಲ್ಲ, ಕಲಿಸಿಕೊಟ್ಟಿಲ್ಲ ಅಂದ್ರೆ ನೀವು ನೋಡಿ, ಬೇಸಿಕ್ ಆಫ್ ಡೆವಲಪಿಂಗ್ ಎ ಲ್ಯಾಂಗ್ವೇಜ್, ಬೇಸಿಕ್ ಈಸ್ ಟು ಸ್ಪೀಕ್, ಟು ಇಂಟರಾಕ್ಟ್. ನೀವು ಆನ್ಲೈನ್ ನಲ್ಲಿ ಎಷ್ಟು ಮಕ್ಕಳು ಒಂದು ಫಿಸಿಕ್ಸಿನ ಡಿರೈವೇಶನ್ ಮಾಡಬಹುದು, ಆದ್ರೆ ಅದು ಅರ್ಥ ಆಗಿದ ಇಲ್ವಾ, ಕ್ವೆಶ್ಚನ್ಸ್ ಕೇಳಲಿಕ್ಕೆ ಆಗ್ತದ ಇಲ್ವಾ. ಮತ್ತೆ ನೀವು ಇಂಗ್ಲಿಷ್ ಅಲ್ಲಿ ಪಾಠ ಮಾಡುವಾಗ ನೀವು ಏನು ಪಾಠ ಮಾಡ್ತೀರಿ ಅವರ ಹತ್ರ ಕ್ವೆಶ್ಚನ್ಸ್ ಕೇಳದೆ, ಅವರೊಟ್ಟಿಗೆ ಇಂಟರಾಕ್ಟ್ ಆಗದೆ. ಈಗ ನಾನು ಕನ್ನಡ ಕಲಿಬೇಕಾದ್ರೆ ನನಗೆ ಕನ್ನಡದಲ್ಲಿ ಮಾತಾಡಿಯೇ ರೂಢಿ ಆದ್ರೆ ಮಾತ್ರ ನನಗೆ ಕನ್ನಡ ಕಲಿಲಿಕ್ಕೆ. ನೀವು ಹೇಳ್ತಾ ಇರುವಂತ ವಿಚಾರ ಇದು ಸಣ್ಣ ತರಗತಿ ಮಕ್ಕಳಿಗೆ, ಬಹುಶಃ 1ನೇ ತರಗತಿ, 2ನೇ, 3ನೇ ತರಗತಿ, ಅದು ಯಾಕಂದ್ರೆ ಭಾಷೆಯನ್ನು ಕಲಿಯುವಂತ ಪ್ರಕ್ರಿಯೆ ನಡೀತಾ ಇರುವಂತ ಏಜ್ ನೋಡಿ ಅವರು ಎಷ್ಟು. ಆ ಟೈಮ್ ಅಲ್ಲಿ ಬಹುಶಃ ನೀವು ಹೇಳಿದ ಹಾಗೆ ಅವರಿಗೆ ಮಾತನಾಡ್ಲಿಕ್ಕೆ ಎದುರು ಯಾರು ಇಲ್ಲದೆ ಇದ್ದಾಗ ತುಂಬಾ ಈಗ ಇವತ್ತಿನ ಆನ್ಲೈನ್ ಏನು ನಡೀತಾ ಉಂಟಾ, ಪ್ಲಸ್ ಇವತ್ತಿನ ಸಿಸ್ಟಮ್ ಅಲ್ಲಿ ಮಕ್ಕಳು ಎಷ್ಟು ಇಂಟ್ರೆಸ್ಟ್ ತೋರಿಸಿ ಇಲ್ಲ ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ದಾರ, ಇದೆಲ್ಲ ನಮ್ಗೆ ಒಂದು ಮ್ಯಾಟರ್ ಆಫ್ ಹ್ಯೂಜ್ ರಿಸರ್ಚ್. ಅಂಡ್ ನನ್ನ ಪ್ರಕಾರ ಇದರ ರಿಸಲ್ಟ್ ಈ ವರ್ಷ ಬರುವುದಿಲ್ಲ, ನಮ್ಗೆ 3 ವರ್ಷ ನಂತರ ಗೊತ್ತಾಗುದಿಲ್ಲ. ಯಾಕಂದ್ರೆ ಇವತ್ತಿನ ಬೇಸ್ ಏನು ಕಳ್ಕೊಂಡಿದ್ದಾರೆ. ಒಬ್ಬ ಸ್ವಿಮ್ಮರ್ 1 ತಿಂಗಳು, ಒಬ್ಬ ಕಾಂಪಿಟೇಟಿವ್ ಸ್ವಿಮ್ಮರ್ 1 ತಿಂಗಳು ಪ್ರಾಕ್ಟೀಸಿಗೆ ಹೋಗದೇ ಇದ್ರೆ ಅವರು 6 ತಿಂಗಳ ಹಿಂದೆ ಬೀಳ್ತಾರೆ. ಅದೇ ರೀತಿ 9ನೇಯಿಂದ ಡೈರೆಕ್ಟ್ ಆಗಿ ಪಾಸ್ ಮಾಡಿ ಬಿಟ್ರು, ಇನ್ನು ಇದೇ ರೀತಿಯಲ್ಲಿ ಮತ್ತು ಸವಾಲು ಎದುರಾಗೋದು 10th ಸ್ಟ್ಯಾಂಡರ್ಡ್ ಅಲ್ಲಿ. ಅಬ್ಸಲ್ಯೂಟ್ಲಿ. ಸೊ ಅವರು 1ನೇ ಕ್ಲಾಸಿನ ಮಗು 4ನೇ ಕ್ಲಾಸಿಗೆ ಹೋಗುವಾಗ ಇಲ್ಲಿ ಫೌಂಡೇಶನ್ ಬೇಸ್ ಗಟ್ಟಿ ಇಲ್ಲದ ಕಾರಣ ಅವರಿಗೆ ತುಂಬಾ ಕಷ್ಟ. ಮಾತು ಕಲಿಕೆ, ಭಾಷೆಯ ಕಲಿಕೆಯಲ್ಲಿ ಭಾರಿ ದೊಡ್ಡ ನಷ್ಟ ಆಗಲಿದೆ. ಮ್ಯಾಥಮೆಟಿಕ್ಸ್ ಕೂಡ ಒಂದು ಕಲಿಯುವಂತ ಆರಂಭದ ಏನೋ ಪ್ರಕ್ರಿಯೆ ಬೇಸಿಕ್. ಮತ್ತೆ ನಾನು ಈ 10ನೇ ಕ್ಲಾಸಿನ ವಿಷಯ ಬಂತು, ಇಲ್ಲಿನ ನನ್ಗೆ ಮಕ್ಕಳು, ಸಣ್ಣ ಮಕ್ಕಳ ವಿಷಯ ಎಷ್ಟು ಚಿಂತೆ ಇದೆಯೋ ಇಲ್ಲಿ ಸಣ್ಣ ಮಕ್ಕಳ ಬಗ್ಗೆ ಚಿಂತೆ ಇದೆ, ದೊಡ್ಡ ಮಕ್ಕಳ ಬಗ್ಗೆ ಆತಂಕ ಇದೆ. ನನಗೆ ಒಂದು ಕೈಂಡ್ ಆಫ್ ಎಂಗ್ಸೈಟಿ ಇದೆ. ಯಾಕೆ ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ 9, 10, 11, 12ನೇ ತರಗತಿಯ ಮಕ್ಕಳು ಮೊದಲೇ ಬೋರ್ಡ್ ಎಕ್ಸಾಮ್ ಅಂತ ಹೇಳುವ ಒಂದು ಭೂತ ಇರೋದ್ರಿಂದ ಅವರಿಗೆ ಎಂಗ್ಸೈಟಿ ಆಲ್ರೆಡಿ ಇದೆ, ಸ್ಟ್ರೆಸ್ ಆಲ್ರೆಡಿ ಇದೆ. ಇವತ್ತು ನಾನು ಶಾಹೀನ್ ಕಾಲೇಜಲ್ಲಿ PU ನೀಟ್ ಮಕ್ಕಳ ಜೊತೆ ಇಂಟರಾಕ್ಷನ್ ಮಾಡುವಾಗ ನನಗೆ ಅನಿಸ್ತದೆ, ಇದು ಯಾವ ರೀತಿ ಎಲ್ಲಿ ಹೋಗ್ತಾ ಇದ್ದೇವೆ ನಾವು ಅಂತ. ಬಟ್ ಇನ್ನೊಂದು ವಿಷಯ ನೋಡ್ಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲಿ ನೀಟಿಗೆ ಈ ವರ್ಷ ನಮ್ಮ ದೇಶದಲ್ಲಿ 20 ಲಕ್ಷ ಜನ ಮಕ್ಕಳು ಅಪಿಯರ್ ಆಗ್ತಾರೆ. ಆ 20 ಲಕ್ಷ ಜನರಲ್ಲಿ 20 ಲಕ್ಷ ಮಕ್ಕಳಲ್ಲಿ ಮೆಡಿಕಲ್ ಸೀಟ್ ಇರುವುದು 1,30,30,000.
ಅದರಲ್ಲೂ ಫ್ರೀ ಸೀಟ್ಸ್ ಇರೋದು ಒಂದು 30,000. ಸೊ 20 ಲಕ್ಷದಲ್ಲಿ 30,000 ರ್ಯಾಂಕ್ ಬರ್ಬೇಕಾದ್ರೆ ಆ ಮಗು ಏನ್ ಮಾಡ್ಬೇಕು? ಈ ಆತಂಕ ಆಲ್ರೆಡಿ ಉಂಟು. ಈ ಆತಂಕ ಮತ್ತು ಸ್ಟ್ರೆಸ್ಸಿನ ಒಟ್ಟಿಗೆ ಏನು ಈ ಅನ್ಸರ್ಟೆನಿಟಿ, ಪೋಸ್ಟ್ಪೋನ್ಮೆಂಟ್. ಈಗ ಒಂದು ವಾರದ ಹಿಂದೆ CM ನವರು ಹೇಳಿದ್ರು, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಎಕ್ಸಾಮ್ಸ್ ಅನ್ನು ಪೋಸ್ಟ್ಪೋನ್ ಮಾಡುದಿಲ್ಲ ಅಂತ. ಇವತ್ತು ಬರ್ತದೆ SSLC ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ. ನಾಳೆ ಇದು ಪೋಸ್ಟ್ಪೋನ್ ಆಗಿದೆ. ಮೊನ್ನೆ ಬಂತು PUC ಪೋಸ್ಟ್ಪೋನ್ ಆಯ್ತು, SSLC ಕೂಡ ಪೋಸ್ಟ್ಪೋನ್ ಆಯ್ತು. ನೀಟ್ ಎಕ್ಸಾಮ್ ಇದು ಪೋಸ್ಟ್ಪೋನ್ ಆಗ್ತದಾ ಇಲ್ವಾ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅದು August 1 ಇರೋದು. UPSC ಎಕ್ಸಾಮ್ಸ್ ಗಳು ಪೋಸ್ಟ್ಪೋನ್ ಆಯ್ತು. ಸೊ ಇಲ್ಲಿ ಅನ್ಸರ್ಟಿನಿಟಿ ಒಟ್ಟಿಗೆ ಇದೆಲ್ಲ ಸೇರುವಾಗ ಒಂದು ರೀತಿಯ ಡಿಪ್ರೆಷನ್ಗೆ ಆ ಮಗು, ಯಾಕಂದ್ರೆ ಮತ್ತೆ ಇದು ಪೋಷಕರು ಕೂಡ 15ರಿಂದ 18 ವರ್ಷದ ಮಕ್ಕಳು. ಇಲ್ಲಿ ಫಿಸಿಕಲ್ ಮತ್ತು ಸೈಕಲಾಜಿಕಲ್ ಗ್ರೋತ್ ಇನ ಟೈಮ್ ಇದು, ಪ್ರೈಮ್ ಆಫ್ ದೇರ್ ಟೀನ್ಸ್ ಅಂತ ಹೇಳ್ತೇವೆ. ಈ ಟೈಮ್ ಅಲ್ಲಿ ಈ ಆತಂಕ, ಈ ಡಿಪ್ರೆಷನ್ಗೆ ಹೋಗುವಂತದ್ದು ಇದು ಒಳ್ಳೆ ಸಮಾಜದ ಗುಣಲಕ್ಷಣಗಳಂತೂ ಅಲ್ಲ, ಆರೋಗ್ಯಕರ ಸಮಾಜದ ಗುಣಲಕ್ಷಣ ಅಲ್ಲ. ಈಗ ಉಮರ್ ಅವರೇ, ಈಗ ಆಗಿದ್ದರೆ ನಾವು ಆನ್ಲೈನ್ ಮೂಲಕ ನಾವು SSLC ಮಕ್ಕಳಿಗೆ ಅಥವಾ PUC ಮಕ್ಕಳಿಗೆ ಒಂದಷ್ಟು ಸಮರ್ಥವಾಗಿ ಏನನ್ನು ಕಟ್ಟಿಕೊಡ್ಲಿಲ್ವಾ ಒಂದು ವರ್ಷದಲ್ಲಿ? ನಾನು ಆರಂಭದಲ್ಲಿ PUC ಮಕ್ಕಳಿಂದ ಎಲ್ಲ ಹೋಗ್ತಾ ಇರ್ತೀರಿ. ಅದೇ ನಾನು ಆರಂಭದಲ್ಲಿ ಹೇಳಿದೆ, ನಾನು ಫಸ್ಟಿಗೆ ನೆಗೆಟಿವ್ ಮಾತಾಡ್ತೀನಿ. ನಂದ ಅವರು ಹೇಳಿದ್ರು, ಪ್ರತಿಯೊಂದು ಸಂಕಷ್ಟದಲ್ಲೂ ಕೂಡ ಅವಕಾಶಗಳು ತೆರೆಯುತ್ತೆ, ಓಪನ್ ಅಪ್ ಆಗುತ್ತೆ. ಸೊ ಇಲ್ಲಿ ಸಂಕಷ್ಟದಲ್ಲಿ ಅವಕಾಶಗಳು ಏನು ತೆರೆದಿರೋದು ಅಂತ ಹೇಳಿದ್ರೆ, ನಾವೆಲ್ಲ ಆನ್ಲೈನ್ ಅಲ್ಲಿ ಮಾಡ್ಬೋದು, ಎಲ್ಲವನ್ನು ಕೂಡ ಪರೀಕ್ಷೆ ಬರೀಬಹುದು, ಮೀಟಿಂಗ್ ಮಾಡ್ಬೋದು, ಎಲ್ಲವನ್ನ ತಿಳ್ಕೊಂಡಿದ್ದೇವೆ. ಸೊ ಇವಾಗ ನಾವು ಪೇರೆಂಟ್ಸಿಗೆ, ನಮ್ಮ ಈ ಕಾರ್ಯಕ್ರಮದ ಉದ್ದೇಶವೇ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಸಿಗೆ ಈ ಕಷ್ಟ ಕಾಲದಲ್ಲಿ, ಈ ಸಂಕಷ್ಟದಲ್ಲಿ, ಈ ಲಾಕ್ಡೌನ್ ನಲ್ಲಿ, ಈ ಪರೀಕ್ಷೆಗಳು ಪೋಸ್ಟ್ಪೋನ್ ಆಗ್ತಾ ಇರುವ ಸಮಯದಲ್ಲಿ ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ಬೋದು ಎಂಬ ಬಗ್ಗೆ ಒಂದು ಆತ್ಮವಿಶ್ವಾಸವನ್ನ ತುಂಬುವುದು ಈ ಕಾರ್ಯಕ್ರಮದ ಉದ್ದೇಶ. ಅವರು ಹೇಳಿದಾಗೆ ಕೂಡ ಕೊನೆಗೆ, ಯಾಕಂತ ಹೇಳಿದ್ರೆ ಒಟ್ಟು ಒಂದು ವಿದ್ಯಾರ್ಥಿ ಸಮೂಹದ ನಡುವೆ, ಮಕ್ಕಳ ನಡುವೆ ಒಂಥರ ಗೊಂದಲ ಮತ್ತು ಆತಂಕ ಸೃಷ್ಟಿಯಾಗಿದೆ. ಸೊ ಮೊದಲನೇದಾಗಿ ಪೇರೆಂಟ್ಸಿಗೆ ಮತ್ತು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಒಂದು ಈ ಆತಂಕ ಮತ್ತು ಈ ಗೊಂದಲದಿಂದ ದಯವಿಟ್ಟು ಹೊರಗೆ ಬನ್ನಿ. ಬರುವುದು ಹೇಗೆ, ಅದಷ್ಟು ಸುಲಭದಲ್ಲಿ ಬರುವುದು ಹೇಗೆ ಅಂತ ಹೇಳಿದ್ರೆ, ಒಂದು ನೀವು ಈ ಮಾಧ್ಯಮ ಇದೆ ಅಲ್ಲ, ನಾನು ಎಲ್ಲ ಮಾಧ್ಯಮವನ್ನು ದೂರ್ತಾ ಇಲ್ಲ, ಬಟ್ ಜನರನ್ನ ಆತಂಕಕ್ಕೆ ಒಳಪಡಿಸುವ, ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ, ಭಯಪಡಿಸುವಂತ, ರಾತ್ರಿ ನಿದ್ದೆ ಮಾಡುವುದೇ ಕಷ್ಟ ಅನ್ನಿಸುವಂತ ಏನು ಮಾಧ್ಯಮಗಳಿದ್ದಾವೆ, ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ದಯವಿಟ್ಟು ಅದನ್ನು ಓದುವುದನ್ನು ನಿಲ್ಲಿಸಿ. ನೋಡುವುದನ್ನ, ಓದುವುದನ್ನ. ಜಗತ್ತಲ್ಲಿ ಎಷ್ಟು ಮಂದಿ ಕೊರೋನಾದಿಂದ ಸತ್ತಿದ್ದಾರೆ ಅಂತ ನಾನು ತಿಳಿದು ಏನು ಪ್ರಯೋಜನ ಇದೆ? ನನ್ಗೇನಾಗ್ಬೇಕು? ನಾನೇನ್ ಮಾಡ್ಲಿಕ್ಕಾಗುತ್ತೆ? ನಾನು ರಿಸರ್ಚರ, ನಾನು ಸೈಂಟಿಸ್ಟಾ? ಅಲ್ಲಲ್ಲ ನಾನು. ಅದು ಸೈಂಟಿಸ್ಟ್ಗಳೆಲ್ಲ ಮಾಡ್ಲಿ ಆ ಕೆಲಸವನ್ನು ಮಾಡ್ತಾರೆ. ಹೌದು, ಅವ್ರು ಮಾಡ್ತಾರೆ. ಸೊ ನನ್ಗೆ ಅದನ್ನ ತಿಳ್ಕೊಂಡು ಏನಾಗ್ಲಿಕ್ಕಿಲ್ಲ. ಮಂಗಳೂರಲ್ಲಿ ಇವತ್ತು ಕೊರೋನಾದಲ್ಲಿ ಎಷ್ಟು ಮಂದಿ ಸತ್ರು ನಾವು ತಿಳ್ಕೊಳ್ತೇವೆ, ಸಮಸ್ಯೆ ಇಲ್ಲ. ನಮ್ಗೇನು ಸಮಸ್ಯೆ ಆಗ, ನಮ್ಗೆ ರಾತ್ರಿ ಎಷ್ಟು ಮಂದಿ ಸತ್ತಿದ್ದಾರೆ ಅಂತ ನೋಡಿ ಮಲಗುದು, ಇಲ್ಲಾಂದ್ರೆ ನಿದ್ದೆ ಬರುವುದಿಲ್ಲ. ಯಾಕಂದ್ರೆ ಮರು ದಿವಸ ಏನ್ ಕೆಲಸ ಮಾಡ್ಬೇಕು ಅದಕ್ಕೆ ಅಂತ ಪ್ಲಾನ್ ಮಾಡ್ಬೇಕಲ್ಲ. ಅಂದ್ರೆ ಸಾಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, DC-ಗೆ ಪ್ರೆಷರ್ ಹಾಕುದು ಅಥವಾ ಸರ್ಕಾರಕ್ಕೆ ಪ್ರೆಷರ್ ಹಾಕುದು, ಇದೆಲ್ಲ ಸಾಮಾಜಿಕ ಕಾರ್ಯಕರ್ತರ ಕೆಲಸ. ಬಟ್ ಜನಸಾಮಾನ್ಯರು ಇದನ್ನೆಲ್ಲ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ ಈ ಆತಂಕದಿಂದ ದೂರ ಬರಲಿಕ್ಕೆ ಮೊದಲು ಮಾಡಬೇಕಾದಂತ ಕೆಲಸ ಈ ಸೋಷಿಯಲ್ ಮೀಡಿಯಾಗಳಿಂದ ಮತ್ತು ಹೊರಗೆ ಬರುವಂತದ್ದು ಮತ್ತು ಅನಪೇಕ್ಷಿತವಾದ ಮಾಹಿತಿಗಳನ್ನು ತುಂಬಿಸಿಕೊಳ್ಳುವ ಅಗತ್ಯತೆ ಇಲ್ಲ. ಮತ್ತೆ ಅದನ್ನ ಏಕದಮ್ ಶೇರ್ ಮಾಡುವುದು, ಅದು ಸರಿಯೋ ತಪ್ಪೋ ಅನ್ನೋದನ್ನು ನಾವು ಆಲೋಚನೆ ಮಾಡೋದಿಲ್ಲ, ನೋಡುವುದಿಲ್ಲ, ವೆರಿಫೈ ಕೂಡ ಮಾಡೋದಿಲ್ಲ. ಎರಡನೇದಾಗಿ ಈ ಸೋಷಿಯಲ್ ಮೀಡಿಯಾವನ್ನ ಮತ್ತು ಈ TV ಚಾನಲ್ ಅನ್ನ ನೀವು ಎಂಟರ್ಟೈನ್ಮೆಂಟ್ಗಾಗಿ ಗರಿಷ್ಠ ಯೂಸ್ ಮಾಡಿ ಅಂತ ನಾನು ಎಲ್ರಿಗೂ ಹೇಳುದು. ಮಂಗಳೂರಲ್ಲಿ ನೀವು ತುಳು ಕಾಮಿಡಿ ನೋಡಿ ಅಂತ ಯೂಟ್ಯೂಬ್ಗೆ ಹೋಗಿ ಖುಷಿಯಾಗಿರಿ. ಹೊಟ್ಟೆಗೆ ಸ್ವಲ್ಪ ಕಡಿಮೆ ತಿನ್ಲಿಕ್ಕೆ ಕಷ್ಟ ಆಗ್ಬೋದು, ಕೆಲಸ ಇಲ್ಲದೆ ಸಮಸ್ಯೆ ಇರ್ಬೋದು, ಇದೆಲ್ಲದರ ನಡುವೆ ಖುಷಿ ಆಗ್ಲಿಕ್ಕೆ. ಯಾಕಂದ್ರೆ ಈ ಕೊರೋನಾಕ್ಕೆ ಮದ್ದೆ ಯಾವುದೇ ಮದ್ದಿಲ್ಲ. ಕೊರೋನಾಕ್ಕೆ ಮದ್ದೇ ಇರುವುದು ಏನು
ರೋಗ ನಿರೋಧಕ ಶಕ್ತಿಯನ್ನ ದೇಹದಲ್ಲಿದ್ದವರಿಗೆ ಏನು ಸಮಸ್ಯೆ ಆಗಲ್ಲ ಅಂತ, ಕೊರೋನಾ ಬಂದದ್ದೇ ಗೊತ್ತಾಗಲ್ಲ. ಸೊ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಬೆಳಿಬೇಕಿದ್ರೆ ಖುಷಿಯಾಗಿರ್ಬೇಕು, ನಗ್ತಾ ಇರ್ಬೇಕು. ಇದು ಫಸ್ಟ್ ಆಫ್ ಆಲ್ ಮಾಡ್ಬೇಕಂತ ಕೆಲಸ. ನೀವು ಕಷಾಯ ಕುಡೀರಿ, ಅರಶಿನ ತಿನ್ನಿ, ಬೆಳ್ಳುಳ್ಳಿ ತಿನ್ನಿ, ಶುಂಠಿ ತಿನ್ನಿ, ಸ್ಟ್ರೀಮ್ ಮಾಡಿ, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಮಾನಸಿಕವಾಗಿ ಖುಷಿಯಾಗಿರ್ಬೇಕು. ಎಷ್ಟೋ ಮಂದಿಗೆ ಯಾವೆಲ್ಲ ಲೆಕ್ಕಕ್ಕಿಂತ ಜಾಸ್ತಿ ತಿಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಿದೆ. ಸೊ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ಸಮಾಧಾನ ಚಿತ್ತರವಾಗಿ ಆರೋಗ್ಯಕರವಾಗಿ ನಗನಗುತ್ತಾ ಇರಬೇಕು ಅಂತ ನೀವು ಹೇಳುವಂತ. ಮಕ್ಕಳಿಗೆ ಕೂಡ ಇದನ್ನ ಅಂದ್ರೆ ಪೇರೆಂಟ್ಸ್ ಮಕ್ಕಳು, ನಾನು ಕಂಡುಕೊಂಡ ಸತ್ಯ ಏನು ಅಂತ ಹೇಳಿದ್ರೆ, ಮತ್ತೆ ಇದು ನಿಜ ಕೂಡ, ಮಕ್ಕಳಿದಾರಲ್ಲ ಚಿಕ್ಕ ಮಕ್ಕಳು, ಮಕ್ಕಳ ಹೆತ್ತವರ ಮಾತನ್ನ ಕೇಳಿ ಕಲಿಯುವುದಲ್ಲ, ಅವರನ್ನು ನೋಡಿ ಕಲಿಯುವಂಥದ್ದು. ಮನೆಯಲ್ಲಿರುವಂತ ದೊಡ್ಡ ವಿದ್ಯಾರ್ಥಿಗಳು, ಅಣ್ಣ ತಮ್ಮ ಅಕ್ಕ, ಅವನು ಏನ್ ಮಾಡ್ತಾನೆ ಅನ್ನೋದನ್ನು ನೋಡಿ ಕಲಿಯುವಂಥದ್ದು. ಜೊತೆಗೆ ತಂದೆ ತಾಯಿ ಪೋಷಕರು ಸಂಬಂಧಿಕರ ಬಂಧುಗಳು ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನು ನೋಡಿ ಕಲಿಯುವಂಥದ್ದು. ಎಸ್ ನಾನು ಉಮರ್ ಅವರಿಂದ ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ನಾನು ಈ ಸಂವಾದವನ್ನು ಮುಂದುವರಿಸ್ತೇನೆ. ಮತ್ತೆ ಬ್ರೇಕ್ ನಂತರ ಬಹುಮುಖ್ಯವಾಗಿ ನಾನು ಏನು 10th ಪರೀಕ್ಷೆ ಮತ್ತು ಅದನ್ನು ಅದೀಗಾಗಲೇ ಮುಂದೂಡಲ್ಪಟ್ಟಿದೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಪೋಷಕರು, ವಿದ್ಯಾರ್ಥಿಗಳು, ಎಲ್ಲ ಬಗ್ಗೆ ನಾವು ಮಾತಾಡ್ಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ
ಪ್ರಚಲಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ. ಎಸ್, ಕೊರೋನಾ ಸಂಕಷ್ಟ ಗೆಲ್ಲೋಣ. ಈ ಸಂದರ್ಭದಲ್ಲೇ ನಮ್ಮ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬೋಣ, ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಇದು ಸರಣಿ ಮಾತುಕತೆಯ ಕಾರ್ಯಕ್ರಮ. ನಮ್ಮ ವಿದ್ಯಾರ್ಥಿಗಳನ್ನು ಜೊತೆಗೆ ವಿದ್ಯಾರ್ಥಿಗಳ ಪೋಷಕರನ್ನು ಮತ್ತು ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಈ ಲಾಕ್ಡೌನ್ ಟೈಮಲ್ಲಿ, ಈ ಕೋವಿಡ್ ಸಂಕಷ್ಟ ಕಾಲದಲ್ಲಿ ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಮಾತುಕತೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೆರಿಯರ್ ಕೌನ್ಸಿಲರ್ ಆಗಿರುವಂಥ ಉಮರ್ UH ಅವರಿದ್ದಾರೆ. ಜೊತೆಗೆ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್ ಇದರ ಕೋ-ಫೌಂಡರ್ ಆಗಿರುವಂಥ ನಂದಗೋಪಾಲ್ ಅವರಿದ್ದಾರೆ. ನಾವು ಈ ಮೊದಲು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ನಾವು ಕಳೆದ ಇಡೀ ಒಂದು ವರ್ಷವನ್ನು ನಮ್ಮ ಶಾಲೆಗಳನ್ನು ನಾವು ಮುಚ್ಚಿ ಇಟ್ಟ ಆದಂಥ ಪ್ರತಿಕೂಲ ಪರಿಣಾಮ ಏನು ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದೆವು. ಮಕ್ಕಳಿಗೆ ಆನ್ಲೈನ್ ತರಗತಿ, ಆನ್ಲೈನ್ ಪಾಠಗಳನ್ನು ನಾವು ಮಾಡಿದ್ದರೂ ಕೂಡ ಎಷ್ಟು ಅದು ಏನು ಫಲಪ್ರದವಾಗಿದೆ, ಜೊತೆಗೆ ಎಷ್ಟು ಮಕ್ಕಳು ಏನು ಕಲಿಕೆಯಲ್ಲಿ ಹಿನ್ನಡೆ ಅನುಭವಿಸಿದ್ರು, ಅಥವಾ ಕಲಿಯಬೇಕಾದಂಥ ಮೂಲಭೂತ ಕಲಿಕೆಗಳಿದಾವೆಲ್ಲ, ಭಾಷೆ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಅದರಲ್ಲಿ ಆ ಒಂದು ಸಣ್ಣ ತರಗತಿಯ ಮಕ್ಕಳಿಗೆ ಎಷ್ಟೆಲ್ಲ ನಷ್ಟ ಆಯಿತು ಅನ್ನೋ ಬಗ್ಗೆ ಎಲ್ಲ ನಂದಗೋಪಾಲ್ ಅವರು ಮಾತಾಡಿದರು. ಎಸ್, ಜೊತೆಗೇನೆ ಉಮರ್ ಅವರು ಕೂಡ ಇವನ್ ದೊಡ್ಡ ಮಕ್ಕಳಿಗೆ ಕೂಡ ಯಾವ ರೀತಿ ತೊಂದರೆ ಅಥವಾ ಅವರು ಸಂಕಷ್ಟವನ್ನು ಅನುಭವಿಸಂತಾಯಿತು ಅನ್ನೋ ಬಗ್ಗೆ ಮಾತಾಡಿದರು. ಎಸ್, ನಾನು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಎಸ್, ಪರ್ಯಾಯವಾಗಿ ನಾವು ಆನ್ಲೈನ್ ಮೂಲಕ ಸಾಕಷ್ಟು ಏನು ನಮ್ಮ ಮಕ್ಕಳಿಗೆ ಒಂದು ಸ್ಕೂಲ್ನ ವಾತಾವರಣವೇ ಇಲ್ಲ ಆದರೂ ಕೂಡ ನಮ್ಮದೇ ಸ್ಕೂಲ್ನ ಟೀಚರ್ಗಳು, ಮೇಸ್ಟ್ರುಗಳು ಮಾತನಾಡುವಂಥ, ಪಾಠ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ರೂಢಿಸಿಕೊಂಡೆವು ಅಂತ ಉಮರ್ ಅವರು ಮಾತಾಡ್ತಾ ಬಂದರು. ಎಸ್ ಉಮರ್ ಅವರೇ, ಮುಂದುವರಿದು ಮಾತಾಡಿದರೆ, ಎಸ್, ನೀವು ಸಂಕಷ್ಟ ಕಾಲದಲ್ಲಿ ಏನೋ ಹೊಸ ಆವಿಷ್ಕಾರಗಳನ್ನು ತೆರೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಒಂದಷ್ಟು ನಮ್ಮ ಆನ್ಲೈನ್ ಮೂಲಕ ನಾವು ಪಾಠ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಕೂಡ ಹೇಳಿದ್ರೆ, ಎಸ್, ಪ್ರಶ್ನೆ ಕೂಡ ಯಾಕಂತ ಹೇಳಿದ್ರೆ 9ನೇ ತರಗತಿಯವರೀಗ ನೇರವಾಗಿ 10ನೇ ತರಗತಿಗೆ ಹೋಗಿಬಿಟ್ರು, ಇನ್ನು 10ನೇ ತರಗತಿಯಲ್ಲಿ ಎಂತ ಮಾಡ್ತಾರೆ ಅಂತ ಕೂಡ ಪ್ರಶ್ನೆ ಬರೋದಿಲ್ವಾ? ಅಲ್ಲ, ಹಮೀದ್ ವಿಟ್ಲ ಅವರು ಕೇಳಿದ್ರು ಪ್ರಶ್ನೆ, 10ನೇ ತರಗತಿ ಪರೀಕ್ಷೆ ಮುಂದೂಡಲ್ಪಟ್ಟಿತು, ಏನು ಹೇಳ್ತೀರಿ? ಕಳೆದ ವರ್ಷ ನಾನು ಪಾಸಿಟಿವ್ ಆಗಿ ಮಾತಾಡುವುದಿದ್ರೆ, ಕಳೆದ ವರ್ಷ ನೀಟ್ ಪರೀಕ್ಷೆಯಲ್ಲಿ ಔಟ್ ಆಫ್ 720 ಮಾರ್ಕ್ಸ್ ಅನ್ನು ತಗೊಂಡಿರುವ ಸೊಹೈಬ್, ಒಡಿಸ್ಸಾದ ಸೊಹೈಬ್ ಹುಡುಗ, ಅವನಲ್ಲಿ ಪತ್ರಕರ್ತರು ಕೇಳಿದ್ರು, ನೀನು ಹೇಗೆ ತಗೊಂಡೆ, ಎಕ್ಸ್ಪೆಕ್ಟೇಷನ್ ಇತ್ತಾ ನಿನ್ಗೆ ಇಷ್ಟು ತಗೊಳ್ಳೋದು, ಫಸ್ಟ್ ರ್ಯಾಂಕ್ ಬರ್ಬೋದು? ಪರೀಕ್ಷೆ ಅಂತ ಹೇಳಿದ್ರೆ ಇಡೀ ರಾಷ್ಟ್ರ ಮಟ್ಟದ ಪರೀಕ್ಷೆ, ಒಂದಷ್ಟು ಟಫ್ ಇರುವಂತ ಪರೀಕ್ಷೆ. ಅವನು ಹೇಳಿದ ಉತ್ತರ ಏನಿದೆ ಗೊತ್ತಾ? ಲಾಕ್ಡೌನ್ ನಿಂದ ನನಗೆ ಹೆಲ್ಪ್ ಆಯ್ತು ಅಂತ. ಲಾಕ್ಡೌನ್ ಕಾರಣಕ್ಕಾಗಿ ಪರೀಕ್ಷೆ ಮುಂದೂಡಲ್ಪಟ್ಟಿತ್ತು, ನನಗೆ ಓದಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ತು, ಆ ಕಾರಣಕ್ಕಾಗಿ ನನಗೆ ಫಸ್ಟ್ ರ್ಯಾಂಕ್ ಬಂತು ಅಂತ. ಇದೇ ಮಾತನ್ನ ಕಳೆದ ವರ್ಷ ಫಸ್ಟ್ PUC, ಸೆಕೆಂಡ್ PUCಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ತಗೊಂಡ ಹೆಣ್ಮಗಳು ಹೇಳ್ತಾಳೆ, ಇದೇ ಮಾತನ್ನ ಹೇಳಿದಾಳೆ, ಸೇಮ್, ನಿನ್ಗೆ ಫಸ್ಟ್ ರ್ಯಾಂಕ್ ಬಂದದ್ದು ಹೇಗೆ ಅಂತ. ಅವಳು ಹೇಳಿದ್ದು ಬಿಕಾಸ್ ಆಫ್ ಲಾಕ್ಡೌನ್. ಅಂದ್ರೆ ಲಾಕ್ಡೌನ್ ಕಾರಣಕ್ಕಾಗಿ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು, ನನಗೆ ಓದ್ಲಿಕ್ಕೆ ಸ್ವಲ್ಪ ಅವಕಾಶ ಜಾಸ್ತಿ. ಆದರೆ ಎಸ್, ಒಳ್ಳೆಯ ಉತ್ತರನೇ, ಎರಡು ಪ್ರಶ್ನೆ ಇಲ್ಲ, ಒಳ್ಳೆಯ ಉತ್ತರನೇ, ಅವರವರ ಮಟ್ಟಿಗೆ ಒಳ್ಳೆಯ ಉತ್ತರನೇ. ಈಗ ಲಾಕ್ಡೌನ್ ಅನ್ನೋದು ಎಲ್ಲ ವರ್ಷಗಳು ಇರುವುದಿಲ್ಲ ಒಂದು, ಮತ್ತೆ ನಮ್ಮ ಇಡೀ ಕಲಿಕೆ ಮತ್ತು ಎಜುಕೇಶನ್ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, 10 ತಿಂಗಳು ಓದಿದ್ದನ್ನು 11ನೇ ತಿಂಗಳಲ್ಲಿ ನೀವು ಏನು ಬರೆದು ರಿಸಲ್ಟ್ ತೋರಿಸಬೇಕು ಅಲ್ವಾ? ಸೊ ಅಂತಹ ಸಂದರ್ಭದಲ್ಲಿ ಎಸ್, ಮುಂದಿನ ವರ್ಷ ಸ್ಕೂಲೇ ಓಪನ್ ಆಗುತ್ತೆ ಅಂತ ತಿಳ್ಕೊಳ್ಳುವ ನಾವು. ಸೊ ಅಂತಹ ಸಂದರ್ಭದಲ್ಲಿ ನೀವು ಹೇಗೆ ಫೇಸ್ ಮಾಡ್ತೀರಿ? ಅಲ್ಲ, ನಾನು ಅದು ನಾವು CBSE ಅಲ್ಲಿ ನೋಡಿಬಿಟ್ಟಾಯ್ತು. ಈಗ ಏನ್ ಕಂಡೆವು ಅಂದ್ರೆ, CBSE ಅಲ್ಲಿ 10ನೇ ತರಗತಿ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿ ಅವರ ಕ್ಯುಮುಲೇಟಿವ್ ರೆಕಾರ್ಡ್, ಮೊದಲಿನ ಏನು ಪರ್ಫಾರ್ಮೆನ್ಸ್ ಅದರ ಪ್ರಕಾರ ಅವರನ್ನು ಇಂಟರ್ನಲ್ ಎಕ್ಸಾಮ್ಸ್ ಮತ್ತೆ ಏನು ಅಸೆಸ್ಮೆಂಟ್ ಉಂಟಾ ನನಗೆ, ಮತ್ತೆ ಈ ಅಸೆಸ್ಮೆಂಟ್ ಮೆಕ್ಯಾನಿಸಮ್ ಮೇಲೆ ಸಹ ಇವತ್ತು CBSE ಈ ಒಂದು ಪರಿಣಾಮ ಏನು, ಈ ಒಂದು ಡಿಸಿಷನ್ ಇಂದ ನಾವು ಇಡೀ ಅಸೆಸ್ಮೆಂಟ್ ಮೆಕ್ಯಾನಿಸಮ್ ಅನ್ನು ಕೂಡ ರಿವರ್ಕ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನೀವು ಹೇಳುವಂತದ್ದು SSLC ಪರೀಕ್ಷೆ ಇಲ್ಲದೆ ನೋಡಿ, CBSE ಬೋರ್ಡ್ ಅವರು 9ನೇ ಕ್ಲಾಸ್ ಮಾತ್ರ ವರ್ಷದ ಪರ್ಫಾರ್ಮೆನ್ಸ್ ಮೇಲೆ ಅಥವಾ ಗ್ರೇಡ್ ಮೇಲೆ ಅವರನ್ನು ಉತ್ತೀರ್ಣ ಮಾಡ್ತಾರೆ. ಸೊ
ಅದರ ಬಗ್ಗೆ ಕೂಡ ನಾವು ಒಂದಷ್ಟು ಮಾತನಾಡಬೇಕು. ಅಲ್ಲ, ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗೋದು ಒಂದೇ. ಈಗ ನನ್ನಂತ ಒಬ್ಬ ವಿದ್ಯಾರ್ಥಿ ನಾನು ಲಾಸ್ಟ್ ಮಿನಿಟ್ ಕಲಿಯೋದು, ಫೈನಲ್ ಎಕ್ಸಾಮಿಗೆ ಮಾತ್ರ ಕಲಿಯೋದು. ಪ್ರಿಪರೇಟರಿಯಲ್ಲಿ ಇಲ್ಲ ಅದರ ಮುಂಚಿಂದ SA1 SA2 ಏನೆಲ್ಲ ಉಂಟಲ್ಲ ಈಗ ಸೆಮಿಸ್ಟರ್ ಇದು ಎಲ್ಲ ಹಾಫ್ ಇಯರ್ಲಿ ಎಲ್ಲ, ಅದೆಲ್ಲ ನಮ್ಗೆ ಅಗತ್ಯ ಇಲ್ಲ. ಸೊ ಇಂಥ ಒಬ್ಬ ವ್ಯಕ್ತಿ ಫೈನಲ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾಡ್ಬೋದು ಅಂತೇಳಿ ಧೈರ್ಯ ಇರ್ತದೆ. ಈ ಫೈನಲ್ ಎಕ್ಸಾಮೇ ಇಲ್ಲ ನಿಂದು ಇದೆಲ್ಲ ನೋಡುವ ಅಂತ ಹೇಳಿದ್ರೆ ಅಲ್ಲಿ ಅವರಿಗೊಂದು ಸ್ವಲ್ಪ ಅನ್ಫೇರ್ ಟ್ರೀಟ್ಮೆಂಟ್ ಆಗ್ತದೆ. ತುಂಬಾ ವಿದ್ಯಾರ್ಥಿಗಳು ಫೈನಲ್ ಎಕ್ಸಾಮ್ ನಲ್ಲಿ ಅವರು ಅಂದ್ರೆ ಅದು ಲಾಸ್ಟ್ ಮಿನಿಟ್ ಅಲ್ಲಿ ಆ ಗ್ಯಾಲಪ್ ಮಾಡುವ ಸ್ಪೀಡ್ ಅಂತ ಕೆಲವು ತುಂಬಾ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಚೆನ್ನಾಗಿ ಓದ್ತೇನೆ ಅಂತ, ಫಸ್ಟ್ ಸೆಮಿಸ್ಟರ್ ಅಲ್ಲಿ ಏನೇನೋ ಕಾರಣಗಳಿರುತ್ತೆ, ಇಲ್ಲ ಅವರು ಸ್ಲೋ ಹೋಗ್ತಾರೆ. ಈಗ ನಾವು ಜರ್ನಲಿಸಮ್ ಅಲ್ಲಿ ಡೆಡ್ ಲೈನ್ ಹೀರೋಸ್ ಅಂತ ನಾವು ಹೇಳ್ತೇವೆ. ಡೆಡ್ ಲೈನ್ ವೀರರ್ ನಾವೆಲ್ಲ. ನಾವು 7 ಗಂಟೆಗೆ ಕುತ್ಕೊಂಡು 7:15 ಡೆಡ್ ಲೈನ್ ಇದ್ರೆ 7 ಗಂಟೆಗೆ ಕುತ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೆದ ಎಲ್ಲಾ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಪ್ರೋಗ್ರಾಮ್ ಅನ್ನು ನಾವು ರಿಪೋರ್ಟ್ ಮಾಡ್ತೇವೆ. ಅದೇ ರೀತಿ ಈ ಮೈಂಡ್ ಸೆಟ್ ಕೂಡ ತುಂಬಾ ಮಕ್ಕಳಲ್ಲಿ ಉಂಟು. ಸೊ ಅಂತವರಿಗೆ ಇದೊಂದು ದೊಡ್ಡ ಹೊಡೆತ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಈಗ 10ನೇ ಕ್ಲಾಸಿನ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಹಮೀದ್ ವಿಟ್ಲ ಅವರು ಹೇಳಿದಾಗೆ ಏನ್ ಮಾಡ್ಬೇಕು ಅಂತ ಹೇಳಿದಕ್ಕೆ ತುಂಬಾ ಚೆನ್ನಾಗಿ ಉಮರ್ ಅವರು ಹೇಳಿದ್ರು. ಸಮಯ ಇದೆ, ಓದ್ಲಿಕ್ಕೆ ಸಮಯ ಇದೆ, ಲಿವ್ ವಿತ್ ದ ಚೇಂಜಿಂಗ್ ಟೈಮ್ಸ್ ಅಂತ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನೀವು ಆನ್ಲೈನ್ ಬಗ್ಗೆ ಹೇಳಿದ್ರೆ, ಸರ್ಕಾರದ ಮಟ್ಟದಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೋ ಅದು ಮಾಡಿದೆ. ಸರಿಯೋ ತಪ್ಪು ಅದು ಬೇರೆನೆ ಚರ್ಚಾ ವಿಷಯ. ನಮ್ಮ ಇವತ್ತಿನ ಚರ್ಚಾ ವಿಷಯ ಲಾಕ್ ಡೌನ್ ಸರಿಯಲ್ವೋ ಅಥವಾ ಸ್ಕೂಲ್ ಬಂದ್ ಮಾಡಿದ್ದು ಸರಿ ಅಲ್ವೋ ಅಲ್ಲ. ಇವತ್ತಿನ ಈಗ ಎದುರಿಸ್ತಾ ಇರುವ ಆತಂಕ ಇದೆ ಅಲ್ವಾ, ಅದು ಮೂಲ ಚರ್ಚೆಗೆ. ಅದಕ್ಕೆ ನಾವು ಒಂದು ಪರಿಹಾರ, ಅದಕ್ಕೆ ಸರ್ಕಾರ ಏನು ವಿದ್ಯಾರ್ಥಿಗಳಿಗೆ ನಮ್ಮ ಪೋಷಕರಿಗೆ ಒಂದು ಪರಿಹಾರವನ್ನು ಹೇಳಬೇಕಾಗಿದೆ. ಸರ್ಕಾರ ಪೂರ್ತಿ ಮಕ್ಕಳು ಸ್ಕೂಲ್ ಬಂದ್ ಮಾಡಿ ಮನೆಯಲ್ಲಿ ಕೂತ್ಕೊಂಡ್ರು, ಈಗ ರಜೆ ಟರ್ಮು ಮತ್ತೆ ಇನ್ನೂ ರಿಓಪನ್ ಆಗೋದು ಸ್ವಲ್ಪ ತಡ ಇದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ಮಾನಸಿಕ ಸ್ಥಿತಿಗತಿ ಪೇರೆಂಟ್ಸ್ ನನಗೆ ಇಲ್ಲಿ ಸರ್ಕಾರ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಒಂದು ಲಾಕ್ಡೌನ್ ಮಾಡಿ ಶಾಲೆ ಮುಚ್ಚಿ ಸುಮ್ಮನೆ ಕೂರ್ಲಿಲ್ಲ, ಆನ್ಲೈನ್ ಅಲ್ಲಿ ಕ್ಲಾಸ್. ಅದಕ್ಕೆ ಅದರ ಆಚೆ ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆನ್ಲೈನ್ ಮಾಡ್ಬೇಕಷ್ಟೇ. ಅದರ ಆಚೆ ವಿದ್ಯಾಗಮ ಅಂತ ವಿದ್ಯಾಗಮ ಮಾಡಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು. ಒಂದು ಸರ್ಟನ್ ಪಾಯಿಂಟ್ ಗೆ ಹೋಗಿ ಒಂದಷ್ಟು ಆ ಪರಿಸರದ ಯಾವುದೇ ಸ್ಕೂಲ್ನ ಮಕ್ಕಳುಗಳನ್ನು ಸೇರಿಸಿ ಪಾಠ ಮಾಡುವಂತದ್ದು. ಅದೇನೋ 2 ಮೇಸ್ಟ್ರುಗಳಿಗೆ ಕೊರೋನಾ ಬಂತಂತೆ, ಅದನ್ನು ಕೂಡ ಮುಚ್ಚಿಬಿಟ್ರು. ಎರಡನೇದು ಪಾಠವನ್ನು ಕೂಡ ರೆಡ್ಯೂಸ್ ಮಾಡಿದ್ದಾರೆ. ಅಂದ್ರೆ 30% ಕಟ್ ಮಾಡಿ 70% ಅಂತ ಮಾಡಿದ್ದಾರೆ. ಮತ್ತೆ ಈವನ್ ದೂರದರ್ಶನ ಚಂದನ ವಾಹಿನಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಇದನ್ನು ಕೂಡ ಶುರು ಮಾಡಿದ್ದಾರೆ. ಸೊ ಇವೆಲ್ಲವೂ ಇದಲ್ಲದೆ ಇದರ ಆಚೆಗೆ ಬೇರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನಾಗಿ ಸರ್ಕಾರದಲ್ಲಿರುವವರು ಕೂಡ ನಮ್ಮ ಹಾಗೆ ಮನುಷ್ಯರೇ ಅಲ್ವಾ, ಅದ್ರ ಆಚೆ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಇದನ್ನ ಮಾಡಿದ್ದಾರೆ. ಸೊ ಇದನ್ನ ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ, ನಾನು ಆವಾಗಲೇ ಹೇಳಿದ ಹಾಗೆ, ನಾವು ಈಗ ಆ ಬಗ್ಗೆ ಚರ್ಚೆ ಮಾಡಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಸೊ ಮಕ್ಕಳ ಭವಿಷ್ಯದ ದೃಷ್ಟಿಯಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್, ಈಗ ಇರುವ ಯಥಾಸ್ಥಿತಿಯ ಹಿನ್ನೆಲೆಯಲ್ಲೇ ಭವಿಷ್ಯದಲ್ಲಿ ಏನೋ ಅದರ ಬಗ್ಗೆ ಚಿಂತನೆ ಮಾಡೋದು. ಹೇಳಿ, ಖಂಡಿತ ಹೇಳಿ, ಏನೇನ್ ಮಾಡ್ಬೇಕು, ಮಕ್ಕಳು ಏನ್ ಮಾಡ್ಬೇಕು. ಈಗ ಮಕ್ಕಳು ಇಡೀ ವರ್ಷ ಪೂರ್ತಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಆ ಮಕ್ಕಳು ಏನ್ ಮಾಡ್ಬೇಕು ಹೇಳಿ. ನಾನು ಆವಾಗಲೇ ಹೇಳಿದ ಹಾಗೆ, ಒಂದು ಈ ಆತಂಕದಿಂದ ಹೊರಗೆ ಬರಬೇಕು, ಸ್ವಲ್ಪ ಟಿವಿ ನೋಡೋದು ಕಡಿಮೆ ಮಾಡಬೇಕು, ಆಮೇಲೆ ವಾಟ್ಸಪ್ ನೋಡೋದು ಸ್ವಲ್ಪ ಕಡಿಮೆ ಮಾಡಬೇಕು, ಇಡೀ ದಿವಸ ಗ್ಯಾಜೆಟ್ ಅಲ್ಲಿ ಇರುವುದರಿಂದ ಸ್ವಲ್ಪ ಹೊರಗಡೆ ಬರಬೇಕು. ಮತ್ತು ಮಕ್ಕಳಿಗೆ ಧೈರ್ಯ ತುಂಬುವ ಕೆಲಸವನ್ನು ಮನೆಯವರು ಮಾಡಬೇಕು, ಮನೆಯ ಪೋಷಕರು ಮಾಡಬೇಕು. ಏನಾಗಲ್ಲ. ಮತ್ತು ಈ ಕೊರೋನಾದ ಬಗ್ಗೆ ಕೂಡ ಮಕ್ಕಳಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಉಮರ್ ಅವರೇ, ಪೋಷಕರು ಆತಂಕವನ್ನು ಹೇಗೆ ದೂರ ಮಾಡೋದು ಹೇಳಿ. ಪೋಷಕರ ಆತಂಕವನ್ನು ತೆಗಿಬೇಕಲ್ಲ, ಹೇಳಿ. ಅಲ್ಲ, ಪೋಷಕರಿಗೆ ನಾನು ಆವಾಗಲೇ ಹೇಳಿದೆ ಅಲ್ಲ, ಆತಂಕದಿಂದ ಹೊರಗೆ ಬರಬೇಕಿದ್ರೆ ಮುಖ್ಯವಾಗಿ ಆತಂಕವನ್ನು ಹುಟ್ಟಿಸುವುದು ಭಯ ಎಲ್ಲಿಂದ ಹುಟ್ಟುತ್ತೆ, ಅದರಿಂದ ಹೊರಗಡೆ ಬಂದ್ರೆ ಆಯ್ತಲ್ಲ. ಭಯದ ಮೂಲದಿಂದ ಅದನ್ನ ಕಟ್ ಮಾಡಿದ್ರೆ ಸೊ ಮತ್ತೆ ಭಯ ಇರುವುದಿಲ್ಲ. ಮತ್ತು ಇಡೀ ದಿನ ಕೊರೋನಾದ ಬಗ್ಗೆನೇ ಯಾಕೆ ಮಾತಾಡ್ತೀರಿ ಅಂತ ಮನೆಯಲ್ಲಿ ಮಾತಾಡ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ ಬೇರೆ ಏನಾದ್ರೂ ವಿಷಯ ಇಲ್ವಾ? ಸೊ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಸ್ಕೂಲ್ ಇಲ್ಲ, ಲಾಕ್ಡೌನ್ ಆಗಿದೆ, ಹೊರಗಡೆ ಹೋಗುವಾಗಿಲ್ಲ, ಮಕ್ಕಳ ಹತ್ರ ಮಾತಾಡಿ ಅಲ್ಲ, ನೀವೇ ಪಾಠ ಮಾಡಿ ಅಲ್ಲ. ನೀವೇ ಪಾಠ ಮಾಡ್ಲಿಕ್ಕೆ ಆಗದಿದ್ರು ಅಲ್ಲ, ಹೆಚ್ಚಿನ ಪೇರೆಂಟ್ಸ್ ಗೆ ಪಾಠ ಮಾಡ್ಲಿಕ್ಕೆ ಆಗಲ್ಲ, ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡ್ಬೋದು, ಅವರ ಪಾಠದ ಬಗ್ಗೆ ಚರ್ಚೆ ಮಾಡ್ಬೋದು, ಆಟ ಆಡ್ಬೋದು, ಭವಿಷ್ಯದ ಬಗ್ಗೆ ಚರ್ಚೆ ಮಾಡ್ಬೋದು, ಅವರ ಕೆರಿಯರ್ ಪ್ಲಾನಿಂಗ್ ಮಾಡ್ಬೋದು, ಮತ್ತು ಅವರ
ವಿಶೇಷವಾಗಿ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ ಲಾಕ್ಡೌನ್ ಇಂದ ಆಗಿರುವ ಪ್ರಯೋಜನ ಏನು ಅಂತ ಹೇಳಿದ್ರೆ, ಎಷ್ಟು ಪೇರೆಂಟ್ಸ್ ಅವರಿಗೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಿದೋ ಇಲ್ವೋ ಗೊತ್ತಿಲ್ಲ, ಬಟ್ ಆಸ್ ಎ ಕೆರಿಯರ್ ಕೌನ್ಸಿಲರ್ ನನ್ಗೇನು ಫೀಲ್ ಆಯ್ತು ಅಂತ ಹೇಳಿದ್ರೆ, ನಾನು ತುಂಬಾ ಮಕ್ಕಳನ್ನು ನೋಡ್ಕೊಂಡಿದ್ದೇನೆ, ಮಕ್ಕಳಲ್ಲಿರುವ ಆ ಪ್ರತಿಭೆ ಇದೆಲ್ಲ, ಟ್ಯಾಲೆಂಟ್ಸ್ ಅದೆಲ್ಲ ಹೊರಗಡೆ ಬಂತು ಈಗ ಮನೆಯಲ್ಲಿ. ಅದನ್ನ ಮಕ್ಕಳಿಗೆ ಆವಿಷ್ಕಾರ, ಹೌದು, ಏನೆಲ್ಲ ಮಾಡಿದ್ದಾರೆ ಕೊಟ್ಟು, ಏನೆಲ್ಲ ಇನ್ವೆಂಟ್ಸ್ ಅನ್ನ ಮಾಡಿದ್ದಾರೆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಪೇರೆಂಟ್ಸ್ಗೆ ಸಾಧ್ಯ ಆಗಿದ್ರೆ ಇದೊಂದು ದೊಡ್ಡ ಬೆನಿಫಿಟ್ ಅಂತ ಭವಿಷ್ಯದಲ್ಲಿ. ಸೊ ನಾವು ಸುಮ್ಮನೆ ಕೊರೋನಾ, ಲಾಕ್ಡೌನ್, ಎಕ್ಸಾಮ್ ಹೋಯ್ತು, ಅದು ಹೋಯ್ತು, ಹೋಗ್ಲಿ ಅಲ್ಲ. ಈಗ 10th ಡೈರೆಕ್ಟ್ ಪಾಸ್ ಮಾಡುತ್ತೆ ಅಂತ ಸರ್ಕಾರ ಹೇಳಿದ್ರು ಕೂಡ ನಾನು ಪೇರೆಂಟ್ಸ್ಗೆ ಏನು ಸಜೆಸ್ಟ್ ಮಾಡೋದು ಅಂತ ಹೇಳಿದ್ರು, ಮಕ್ಕಳನ್ನ ಕಳಿಸ್ಬೇಡಿ ಅಂತ 10th 9th ಅಲ್ಲೇ ಇರ್ಲಿ ಅವರು, 1 ವರ್ಷ ಹೋಗ್ಲಿ ಅಪ್ಪ, ಸಾಯ್ಲಿ, ಏನಾಗುತ್ತೆ, ಸುಮ್ಮನೆ ಸರ್ಕಾರ ಕೂರಿಸುತ್ತೆ ಅಂತ ಕೂರಿಸಿ ಅಲ್ಲಿ 10th ಅಲ್ಲಿ ಫೇಲ್ ಆಗ್ತಾರೆ ಅವರು. ಬರುವ ವರ್ಷ ಎಕ್ಸಾಮ್ ಇರುತ್ತಲ್ಲ 10th 10th ಅಲ್ಲಿ ಪಾಸ್ ಆಗಲ್ಲ, 1 ವರ್ಷ ಹೋಗ್ಲಿ, ಸಾಯ್ಲಿ, 9th ಅಲ್ಲಿ ಇರ್ಲಿ ಮಕ್ಕಳು, 9th ಅಲ್ಲಿ ಇರ್ಲಿ. ಹೌದು, ನೀವು ಹೇಳುದು ಈಗ ಜಸ್ಟ್ ಏನು 9th ಇಂದ ನೇರವಾಗಿ ಪಾಸ್ ಆಗಿ 10th ಗೆ ಹೋಗುವ ಮಕ್ಕಳು ಮುಂದಿನ ವರ್ಷದ 10th ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಕಷ್ಟಪಡ್ತಾರೆ. ಹೌದು, ಅಂತ ಮಕ್ಕಳು, ಎಲ್ಲ ಮಕ್ಕಳಲ್ಲ, ಅವರೇಜ್ ಇರುವಂತ ಮಕ್ಕಳು ಇದಾರಲ್ಲ. ಅದು ಮಾತ್ರ ಅಲ್ಲ, ಅದಕ್ಕೆ ನಾನು ಹೇಳಿದ್ದು ಇನ್ನು 3 ವರ್ಷದಲ್ಲಿ ಅವರು PUCಗೆ ಹೋಗುವಾಗ, ಮತ್ತೆ ಮೆಡಿಕಲ್ಗೆ ಹೋಗುವಾಗ, ಇಲ್ಲ ಎಂಜಿನಿಯರಿಂಗ್ ಹೋಗುವಾಗ, ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಕ್ಕೆ ಹೋಗುವಾಗ, ಎಂಟ್ರೆನ್ಸ್ ಎಕ್ಸಾಮ್ಗೆ ಅವರ ಬೇಸ್ ಇಲ್ಲಿ ನಡುಗ್ತಾ ಇರೋದ್ರಿಂದ ಅದು ಮತ್ತೆ ಕಷ್ಟ ಆಗ್ತದೆ ಅಂತ ಹೇಳಿ. ಸೊ ನನ್ನ ಒಪಿನಿಯನ್ ಕೂಡ ಮೊದಲಿಂದಲೂ ಒಂದು ಟರ್ಮ್ ನಾನು ಯಾವಾಗ್ಲೂ ಯೂಸ್ ಮಾಡ್ತೇನೆ, 2021 ಅನ್ನು 2021 ಏನು ಅಕಾಡೆಮಿಕ್ ಇಯರ್ ಇದೆಯೋ ಇದನ್ನು 0 ಇಯರ್ ಅಂತೇಳಿ ಸರ್ಕಾರ ಘೋಷಿಸ್ಬಿಟ್ರೆ ಅದು ಸ್ಟೇಟಸ್ ಕೋ ಮೇಂಟೈನ್. ಇನ್ನು ವಿ ಕಂಟಿನ್ಯೂ, ಮೊದಲಿನಾಗೆ ನಮ್ಮ ಮಕ್ಕಳನ್ನು ಗವರ್ಮೆಂಟ್ ಕೆಲಸಕ್ಕೆ ಸೇರಿಸಬೇಕು, 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತದೆ, ನನ್ನ ಮಗನಿಗೆ 1 ವರ್ಷದ್ದು ವೇಸ್ಟೇಜ್ ಆಗ್ತದೆ ಅಂತದೆಲ್ಲ ತಲೆಬಿಸಿ ಮಾಡ್ಲಿಕ್ಕೆ ಇಲ್ಲ. ಈಗ ಅಂತದೇನು ಪ್ರಾಬ್ಲಮ್ ಇಲ್ಲ. ಮೊದಲು ಯೋಚನೆ ಮಾಡ್ತಾ ಇದ್ರು 0 ಇಯರ್ ಮಾಡಿ ಅಂತ. 0 ಇಯರ್ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಮಾಡಿಕೊಂಡು 0 ಇಯರ್ ಅಲ್ಲಿ ಆದ ನಷ್ಟ ಉಂಟಲ್ಲ, ಅದನ್ನು ಆ ಇಡೀ 1 ವರ್ಷದಲ್ಲಿ ಕಲಿಯಬೇಕಾದದನ್ನು ಕಲೀಲಿಕ್ಕೆ ಆಗಲಿಲ್ಲ. ಆದ್ರೆ ತುಂಬಾ ಅದನ್ನು ನೀವು ಹೇಳುವಂತದ್ದು ಎಸ್ ರಿಟರ್ನ್ 10ನೇ ಕ್ಲಾಸ್ಗೆ ಈಗ ಅವನು ಏನು ಪ್ರಮೋಷನ್ ಪಡ್ಕೊಂಡಿದ್ದಾನೆ, ಅವನು 9th ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳುದಾ? ಅಲ್ಲ, ಎಲ್ಲ ಮಕ್ಕಳು ಅಂತಲ್ಲ, ನಾನು ಜನರಲೈಸ್ ಮಾಡ್ತಾ ಇಲ್ಲ. ಯಾರಿಗೆ ಆ ಕಾನ್ಫಿಡೆನ್ಸ್ ಇದೆ 10th ಇದ್ದು ಸಿಲೆಬಸ್ ಅನ್ನ ಓದ್ಕೊಂಡು ನೆಕ್ಸ್ಟ್ ಇಯರ್ ಅಲ್ಲಿ ಪಾಸ್ ಆಗ್ಬಹುದು ಅಂತಿದೆ, ಪೇರೆಂಟ್ಸ್ ಡಿಸೈಡ್ ಮಾಡ್ಬೇಕು ಮತ್ತೆ ಸ್ಟೂಡೆಂಟ್ ಕೂಡ ಡಿಸೈಡ್ ಮಾಡ್ಬೋದು. ಪೇರೆಂಟ್ಸ್ ಡಿಸೈಡ್ ಮಾಡೋ ಸಂದರ್ಭದಲ್ಲಿ ಅವರು 10th ಅಲ್ಲ, ಸಾಧ್ಯ ಇದ್ರೆ 11th ಗೆ ಹೋಗಿ ಅಂತ ಎಬಿಲಿಟಿ ಉಂಟಲ್ಲ, ಮಗುವಿಗೆ ಸಹಜವಾಗಿ ಬಂದಿರುವಂತ ಒಂದು ಎಬಿಲಿಟಿ ಉಂಟಲ್ಲ, ಸೊ ಅದನ್ನು ಆ ಮಗುವಿಗೆ ಅರ್ಥ ಮಾಡಿಸಿಕೊಂಡು ಎಸ್ 10th ನಿನಗೆ ಮುಂದಿನ ಬಾರಿ ಕಷ್ಟ ಆಗ್ಬಹುದು, ನೀವು ಹೇಳಿದಾಗೆ ಆ ಎವರೇಜ್ ಮಕ್ಕಳಿಗೆ ಎಸ್ 9th ಅಲ್ಲಿ ನೀನು 1 ವರ್ಷ ಹೋದ್ರು ಪರವಾಗಿಲ್ಲ. ಅದು ಮುಖ್ಯವಾಗಿ ಶಾಲೆಯ ಕಡೆಯಿಂದ ಒಂದು ಅದಕ್ಕೆ ಆ ಅಸೆಸ್ಮೆಂಟ್ ಮೆಕ್ಯಾನಿಸಮ್ ಇದ್ರ ಬಗ್ಗೆ ನಾನು ಹೇಳಿದೆ. ಸೊ ಶಾಲೆಯ ಕಡೆಯಿಂದ ಶಾಲೆಯ ಟೀಚರ್ಗಳು ಮಕ್ಕಳೊಟ್ಟಿಗೆ ಇಂಟರಾಕ್ಟ್ ಮಾಡಬೇಕಾಗ್ತದೆ, 1 to 1 ಟೀಚರ್ ಮತ್ತು ಪೇರೆಂಟ್ ಇಂಟರಾಕ್ಟ್ ಮಾಡಬೇಕಾಗ್ತದೆ. ಇವತ್ತಿನ ಏನು ಅವರ ಬೆಳವಣಿಗೆ ಇದೆಯೋ ಇಲ್ಲಿ ಇದು ಟೋಟಲ್ ಅಕಾಡೆಮಿಕ್ ಲಾಕ್ಡೌನ್ ಅಂತ ಹೇಳ್ಬೋದು ನಾವು ಇದನ್ನು. ಈ ಅಕಾಡೆಮಿಕ್ ಲಾಕ್ಡೌನ್ ಇಂದ ಇವರ ಒಬ್ಬನ ಕೆಪಾಸಿಟಿಯನ್ನು ಯುಟಿಲೈಸ್ ಮಾಡಿಕೊಂಡು ಅವ ಎಲ್ಲಿ ತನಕ ಮುಟ್ಟಿದ್ದಾನೆ ಇದನ್ನು ಅಸೆಸ್ ಮಾಡಿ 1 to 1 ಈಚ್ ಕೇಸ್ ಟು ಕೇಸ್ ಬೇಸಿಸ್ ಅಲ್ಲಿ ನಾವು ಸೆಟರೇಟ್ ಮಾಡಬೇಕಾಗ್ತದೆ. ಪ್ಲಸ್ ಅವರನ್ನು 9 ರಿಂದ 10ನೇ ಕ್ಲಾಸಿಗೆ ಕೂಡಿಸಿದ್ರು ಅವರಿಗೆ ಬೇಕಾದ ರೆಮಿಡಿಯಲ್, ಯಾರಿಗೆ ರೆಮಿಡಿಯಲ್ ಕ್ಲಾಸಸ್ ಬೇಕೋ ಅದನ್ನು ಈಗಲಿಂದನೇ ಶುರು ಮಾಡಬೇಕಾಗ್ತದೆ. ರೆಮಿಡಿಯಲ್ ಅಂತ ಹೇಳಿದ್ರೆ ಅವರ ತಲೆಗೆ ಡ್ರಿಲ್ ಮಾಡೋದು ಮಾತ್ರ ಅಲ್ಲ, ಅವರಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಬೇಕು. ಕಾನ್ಫಿಡೆನ್ಸ್ ಮತ್ತೆ ಅವರಲ್ಲಿ ಆ ಸೆಲ್ಫ್ ಎಸ್ಟೀಮ್ ಅನ್ನು ಬೂಸ್ಟ್ ಮಾಡಿದ್ರೆ ಮತ್ತೆ ಅವರು ಆಟೋಮ್ಯಾಟಿಕಲಿ ದೇ ವಿಲ್ ಗೆಟ್ ಇನ್ ಟು ದ ಕಾಂಪಿಟೇಟಿವ್ ಟ್ರ್ಯಾಕ್. ಸೊ ಇಲ್ಲಿ ಇರುವ ವಿಷಯ ಏನಂದ್ರೆ ಕೇಸ್ ಟು ಕೇಸ್ ಅನಾಲಿಸಿಸ್ ಆಗಬೇಕು. ಶಿಕ್ಷಕರು ಮತ್ತು ಆ ಮಗುವಿನ ಪೋಷಕರ ಜೊತೆಗೆ ಕೂತ್ಕೊಂಡು ಮಾತನಾಡಬೇಕು ಅಂತ ನೀವು ಹೇಳುವಂಥದ್ದು. ಈಗ ಈಗಲೂ ಕೂಡ ಏನು ಈ ನಿರ್ಬಂಧಗಳ ನಡುವಲ್ಲಿ ಶಾಲೆಗಳಲ್ಲಿ ಒಂದು ಟೀಚರ್ ಮತ್ತು 5 ಪೇರೆಂಟ್ಸ್
ಅವರನ್ನು ಕರೆಸುವ, ಈ ಒಂದು ಸಿಸ್ಟಮ್ ಅಲ್ಲಿ ಪ್ರೋಟೋಕಾಲ್, ಕೋವಿಡ್ ಪ್ರೋಟೋಕಾಲ್ ಫಾಲೋ ಮಾಡುವ. ಈಗ ನಾವು ವ್ಯಾಕ್ಸಿನೇಷನ್ ಡ್ರೈವ್ ಅಲ್ಲಿ ನಾವು ಹೋಗಿ ಕುತ್ಕೊಳ್ತೇವೆ ಕ್ಯೂ ಅಲ್ಲಿ, ಅದೇ ರೀತಿ ಕೋವಿಡ್ ಪ್ರೋಟೋಕಾಲ್ಸ್ ಅನ್ನು ಫಾಲೋ ಮಾಡಿಕೊಂಡು ಸ್ವಲ್ಪ ಟೀಚರ್, ಸ್ಟೂಡೆಂಟ್, ಪೇರೆಂಟ್ಸ್ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೋ, 3 ಸ್ಟೇಕ್ ಹೋಲ್ಡರ್ಸ್, ಅವರ ನಡುವೆ ಈಗ ಫಿಸಿಕಲ್ ಇಂಟರಾಕ್ಷನ್ ಆಗ್ಲೇಬೇಕು. ಬಹುಮುಖ್ಯವಾಗಿ ಹೈಸ್ಕೂಲ್ ಮತ್ತೆ PU ಮಕ್ಕಳಿಗೆ, ಹೈಸ್ಕೂಲ್ ಮತ್ತೆ PU ಮಕ್ಕಳಿಗೆ. ಎಸ್, ಡೆಫಿನೆಟ್ಲಿ. ಸುಮಾರು ಅವರೇ ಹೇಳಿ. ಈಗ ಅದೇ ಈಗ ನಂದಗೋಪಾಲ್ ಅವರು ಹೇಳಿದಾಗೆ ಒಂದು ಈ ಒಂದು ಹೈಸ್ಕೂಲ್ ಮತ್ತು PU ಈ ಒಂದು ಏಜಿನ ಮಕ್ಕಳಿಗೆ ಅದೊಂಥರ ಕೌನ್ಸಿಲಿಂಗ್ ತರ ಕೂಡ ಅವ್ರು ಹೇಳಿದಾಗೆ. ಸೊ ಅದನ್ನೊಂದು ಮಾಡಬಹುದು ಅಂತ. ಪೋಷಕರು ಏನ್ ಮಾಡಬೇಕು? ಇದರಾಚೆಗೆ ಪೋಷಕರು ತಮ್ಮ ಮಕ್ಕಳಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತ. ಮುಖ್ಯವಾಗಿ ಪೋಷಕರದು ಇವರು ಹೇಳಿದಾಗೆ ಅವರ ಆಪ್ಟಿಟ್ಯೂಡ್ಗಳನ್ನು, ಇಂಟ್ರೆಸ್ಟ್ಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಸಮಯ. ಇನ್ನೊಂದೇನಂದ್ರೆ ಇಲ್ಲಿ ತುಂಬಾ ಮಕ್ಕಳಿಗೆ ಆನ್ಲೈನ್ ಮೂಲಕ ಕೂಡ, ಆನ್ಲೈನ್ ಅದೇ ಉಮರ್ ಹೇಳಿದಾಗೆ ಅದನ್ನು ಪಾಸಿಟಿವ್ ಆಗಿ ತಕೊಂಡು ಈ ನ್ಯೂಸ್ ಚಾನೆಲ್ಸ್ ಅನ್ನು ಬಿಟ್ಟು ಬೇರೆ ಏನಾದ್ರು ಒಳ್ಳೆ ಮಾಡಿದ್ರೆ ಅಲ್ಲಿ ನಿಮ್ಗೆ ಸಂಗೀತದಿಂದ ಹಿಡಿದು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಇಂದ ಹಿಡಿದು ಎಲ್ಲವನ್ನು ನಾವು ಕಲಿಬಹುದಾಗಿದೆ. ಸೊ ಅಲ್ಲಿಂದ ಈವನ್ ಲ್ಯಾಂಗ್ವೇಜಸ್ 1 to 1 ಇದಿದೆ, ಫ್ರೀ ಆಪ್ಸ್ ಇದೆ. ಆದ್ರೆ ತಾರನಾಥ್ ಅವರೇ, ಅದರ ಒಟ್ಟಿಗೆ ನಾವೊಂದು ನಿಗದಿತ ಸಮಯ, ಯಾಕಂದ್ರೆ ಗ್ಯಾಡ್ಜೆಟ್ಸ್ ಒಟ್ಟಿಗಿನ ಸಂಪರ್ಕ ಉಂಟಲ್ಲ, ಅದು ದಿನಕ್ಕೆ 2 ರಿಂದ 3 ಗಂಟೆಕ್ಕಿಂತ ಜಾಸ್ತಿ ಆಗ್ಲೇಬಾರ್ದು. ಯಾವುದೇ ವಿಷಯ ಆಗಲಿ. ಒಂದು ಮಾನಸಿಕ ಒತ್ತಡ, ಇನ್ನೊಂದು ಕಣ್ಣಿಗೆ ಪ್ರತಿಕೂಲ ಪರಿಣಾಮ. ಈ 3 ವರ್ಷದ ಫಿನಾಮಿನಾ ನಾನು ಏನ್ ಹೇಳಿದ್ನೋ, ನೆಕ್ಸ್ಟ್ 1ನೇ ಕ್ಲಾಸ್ ಅಲ್ಲಿ ಇದ್ದ ಮಕ್ಕಳ ಇನ್ನು 3 ವರ್ಷ ನೆಕ್ಸ್ಟ್ ನಾವು ಒಂದು ಸರ್ವೆ ಮಾಡಿದ್ರೆ ಎಷ್ಟು ಜನ ಮಕ್ಕಳು ಕನ್ನಡಕ ಹಾಕ್ತಾರೆ ಅಂತ ಹೇಳಿ ನೋಡಿ. ಎಲ್ಲರೂ ಕನ್ನಡಕ ಹಾಕಿ ಕುತ್ಕೊಳ್ಬೇಕಾದಿತ್ತು 5ನೇ ಕ್ಲಾಸ್ಗೆ ಬರುವಾಗ, 6ನೇ ಕ್ಲಾಸ್ಗೆ ಬರುವಾಗ. ನಾವು ಚಾಲೀಸ್ ಹಾಕಿ ಕೂತಿದ್ದು, ಕನ್ನಡಕ ಬಳಿಕ ಚಾಲೀಸ್. ಬಟ್ ಈಗ ಆ ಸಮಸ್ಯೆ ಕೂಡ ಆಗ್ಬೋದು. ಈಗ ಉಮರ್ ಅವರೇ, ಈಗ ಒಬ್ಬ 10th ಅಲ್ಲಿ ಇರ್ತಾನೆ, ಅವನು ಮುಂದೆ ನೀಟ್ ಎಕ್ಸಾಮ್ ಬರೆಯೋದು ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಲ್ಲ. SLC ಪರೀಕ್ಷೆ ಆಗಬಹುದು, ಆಗದೆಯೂ ಇರಬಹುದು. ಏನು ಮಾಡಬೇಕು ವಿದ್ಯಾರ್ಥಿ, ಪೋಷಕರು ಇಬ್ಬರು ಕೂಡ? ಎಕ್ಸಾಮ್ ಬರೀಲಿಕ್ಕೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಗಳು ಇರಬಹುದು. ಕೊನೆಯದಾಗಿ ಒಂದು SLC ಆಗಿರ್ಲಿ, PUC ಆಗಿರ್ಲಿ, ಯಾವುದೇ ಪರೀಕ್ಷೆ ಇರಲಿ, ವಿದ್ಯಾರ್ಥಿಗಳು ಈ ವರ್ಷ ಮೊದಲ ಪರೀಕ್ಷೆ ಅಲ್ಲ ಬರೀತಾ ಇರೋದು. ಅನೇಕ ಪರೀಕ್ಷೆಗಳನ್ನು ಬರದೆ ಪಾಸಾಗಿ 10th 11th ಬಂದಿದ್ದಾರೆ, ಈಗ ಅಥವಾ 12th ಬಂದಿದ್ದಾರೆ. ಸೊ ಇದು ಮೊದಲ ಪರೀಕ್ಷೆ ಅಲ್ಲ, ಮತ್ತು ಇದು ಕೊನೆಯ ಪರೀಕ್ಷೆ ಕೂಡ ಅಲ್ಲ. ಬರೀಲಿಕ್ಕೆ ಇರೋದು ಕೊನೆಯ ಪರೀಕ್ಷೆ ಅಲ್ಲ, ಇನ್ನೂ ಪರೀಕ್ಷೆಗಳನ್ನು ಬರೀಲಿಕ್ಕಿದೆ. ನಾವು ಮಾನಸಿಕವಾಗಿ ಈಗ ಡಿಜಿಟಲ್ ಇಂಡಿಯಾ ಅಂತ ಒಂದು ಪರಿಕಲ್ಪನೆ ಇದೆ. ಸೊ ಅದಕ್ಕೆ ನಾವು ವೈಯಕ್ತಿಕವಾಗಿ ತಯಾರಾಗ್ತೀವಿ ಎಂಬ ಒಂದು ಆತ್ಮವಿಶ್ವಾಸವನ್ನ ಪಡ್ಕೋಬೇಕು ಮೊದಲಿಗೆ. ಮತ್ತು ಆನ್ಲೈನ್ ಅಲ್ಲಿ ನಂದಗೋಪಾಲ್ ಹೇಳಿದ ಹಾಗೆ ಆನ್ಲೈನ್ ಅಲ್ಲಿ ಬೇಕಾದಷ್ಟು ವೆಬ್ಸೈಟ್ಗಳು, ಆ್ಯಪ್ಗಳೆಲ್ಲ ಇದ್ದಾವೆ, ಫ್ರೀ ಆಗಿ ಕಲಿಸುವಂಥದ್ದು ಫ್ರೀ ಆ್ಯಪ್ಗಳಿದ್ದಾವೆ. ಅದರ ಪ್ರಯೋಜನವನ್ನ ಪಡೆದು ಮನೆಯಲ್ಲಿ ಗರಿಷ್ಠ ಸಮಯವನ್ನ ಬರೇ ಗಜೆಟ್ ಅನ್ನ ಇಟ್ಕೊಂಡು, ಇದು ಮೊಬೈಲ್ ಟ್ಯಾಬ್ ಅನ್ನು ಇಟ್ಕೊಂಡಲ್ಲ, ಬಟ್ ಟೆಕ್ಸ್ಟ್ ಮತ್ತೆ ಈಗ ನೋಟ್ಸ್ ಅನ್ನೆಲ್ಲ ಟೆಕ್ಸ್ಟ್ ಬುಕ್ ಅನ್ನ PDF ಫಾರ್ಮೆಟ್ ಅಲ್ಲಿ ಸರ್ಕಾರ ಕೊಟ್ಟಿದೆ. ಸೊ ಅದನ್ನ ಪ್ರಿಂಟ್ಔಟ್ ತೆಗಿಲಿಕ್ಕೆ ಆಗುದಿದ್ರೆ ಪ್ರಿಂಟ್ಔಟ್ ತಗೊಂಡು ಅದನ್ನ ಓದುದು, ಅಥವಾ ಫ್ರೆಂಡ್ಸ್ ಜೊತೆಗೆ ಏನು ಕಂಬೈನ್ ಸ್ಟಡಿ ಅಂತ ಹೇಳ್ತಾರೆ. ಸೊ ಆ ರೀತಿ 4-5 ಮಕ್ಕಳು ಈಗ ಝೂಮ್ ನಲ್ಲಿ ಮಾಡ್ಬೇಕಾಗ್ತದೆ. ಹೌದಾ? ಅಲ್ಲ, ಹತ್ತಿರದಲ್ಲಿ ಮನೆಯಲ್ಲಿರುವುದು, ಹತ್ತಿರ 4-5 ಮಕ್ಕಳು ಕೂತು ಅದು ಫಿಸಿಕಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ, ಕೋವಿಡ್ ಪ್ರೋಟೋಕಾಲ್ ಅನ್ನೆಲ್ಲ ಮೇಂಟೈನ್ ಮಾಡದೇ ಅಲ್ಲ, ಅದನ್ನೆಲ್ಲ ಮಾಡಿಕೊಂಡು ಡಿಸ್ಟೆನ್ಸ್, ಸ್ಯಾನಿಟೈಸಿಂಗ್ ಮತ್ತೆ ಮಾಸ್ಕ್ ಅದನ್ನೆಲ್ಲ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿ ಕಂಬೈನ್ ಸ್ಟಡಿ ಕೂಡ ಮಾಡ್ಬೋದು. ಸೊ ಫೋನ್ ಅಲ್ಲಿ ಡಿಸ್ಕಸ್ ಮಾಡ್ಬೋದು ಮಕ್ಕಳು, ಫ್ರೆಂಡ್ಸ್ಗೆ ಕಾಲ್ ಮಾಡಿ. ಹೇಗೂ ಮೊಬೈಲ್ ಸಿಕ್ಬಿಟ್ಟಿದೆ ಅಲ್ಲ, ಸೊ ತುಂಬಾ ಮಂದಿ ಫ್ರೆಂಡ್ಸ್ ಇದ್ದಾರೆ. ಯಾರು ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇದ್ದಾರೋ ಅವರಿಗೆ ಕಲಿಕೆಯಲ್ಲಿ ಉತ್ತಮ
ಸ್ಥಿತಿಯಲ್ಲಿರುವವರು ಹೆಲ್ಪ್ ಮಾಡ್ಬೇಕು ಈ ಸಂದರ್ಭದಲ್ಲಿ. ಸೊ ಹೆಲ್ಪ್ ಮಾಡಿ ಅವರಿಗೆ ಹೇಳಿಕೊಡುದು, ಪಾಠ ಮಾಡುದು. ಸೊ ಇದೆಲ್ಲ ಆಗ್ತಾ ಇದೆ, ಆಗ್ತಾ ಇಲ್ಲ ಅಂತಲ್ಲ, ಅದೇ ರೀತಿ ಮುಂದುವರಿಯಬೇಕು ಮತ್ತು ಇದು ದೊಡ್ಡ ಗರಿಷ್ಠ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಈ ರೀತಿಯ ಒಂದು ಅವೇರ್ನೆಸ್. ಈಗ ನನ್ನ ಮನೆಯಲ್ಲಿ 4th ಇಯರ್ ಅಲ್ಲಿರುವ ಆರ್ಕಿಟೆಕ್ಟ್ ಸ್ಟೂಡೆಂಟ್ ಇದ್ದಾನೆ, ನನ್ನ ಮಗ. ಆನ್ಲೈನ್ ಅಲ್ಲಿ ಕ್ಲಾಸ್ ಆಗ್ತಾ ಇದೆ. ಅವನ 1st ಇಯರ್, 2nd ಇಯರ್, 3rd ಇಯರ್ ಸ್ಟೂಡೆಂಟ್ಸ್ ಗೆಲ್ಲ ಇವ ಪಾಠ ಮಾಡ್ತಾ ಇರ್ತಾನೆ. ಇದು ಒಳ್ಳೆ ಸಂದರ್ಭ ಅಲ್ವಾ? ಝೂಮ್ ಮೀಟಿಂಗ್ ಮಾಡ್ತಾರೆ ಅವರು, ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಇದನ್ನೆಲ್ಲ ಸದ್ಬಳಕೆ ಮಾಡಬಹುದು ಅಂತ, ಸದ್ಬಳಕೆ ಮಾಡಿಕೊಳ್ಳಬೇಕು. ಎಸ್ ನಾನು ಈ ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಒಂದೇ ಲೈನ್ ಅಲ್ಲಿ ನಾನು ಹೇಳಲಿಕ್ಕೆ ಬಯಸುದು 10 ಸೆಕೆಂಡ್ ಅಲ್ಲಿ ಎಂಜಾಯ್ ದ ಮೊಮೆಂಟ್ ಅಂತ ಖುಷಿಯಾಗಿರಿ, ಬಿ ಹ್ಯಾಪಿ. ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ಕೂಡ ವಹಿಸ್ಕೊಳ್ಬೇಕು ಕೋವಿಡ್ ವಿಚಾರದ ಸಂದರ್ಭದಲ್ಲಿ. ನಾವಿಲ್ಲಿ ಸ್ಟುಡಿಯೋದಲ್ಲಿ ದೂರ ಕೂತ್ಕೊಂಡಿದ್ದೇವೆ, ಸೊ ಹಾಗಾಗಿ ನಾವು ಮಾಸ್ಕ್ ಧರಿಸಿಲ್ಲ. ನಾವು ಇಲ್ಲಿಂದ ಹೊರಟು ಹೋಗುವಾಗ ಮಾಸ್ಕ್ ಧರಿಸ್ತೇವೆ. ಮಾಸ್ಕ್ ಧರಿಸುವುದು ಕೂಡ ಅತ್ಯಂತ ಸ್ಪಷ್ಟವಾಗಿ ನೋಡಬೇಕು. ನಮ್ಮಲ್ಲಿ ಬಹುತೇಕ ಮಂದಿ ಮಾಸ್ಕ್ ಧರಿಸುವಾಗ ಅದನ್ನು ಒಂದು ತರ ಫ್ಯಾಷನ್ ತರ ಈ ರೀತಿ ಹಾಕಿಕೊಂಡು ಹೋಗ್ತಾರೆ. ದಿಸ್ ಇಸ್ ರಾಂಗ್. ನಮ್ಮ ಬಾಯಿ ಮತ್ತು ನಮ್ಮ ಮೂಗನ್ನು ಕವರ್ ಆಗೋ ರೀತಿ ನೀವು ಮಾಸ್ಕ್ ಧರಿಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೇಳಿಕೊಂಡು ಈ ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ನಾವು ಗೆಲ್ಲಬೇಕು, ನಾವು ನಮ್ಮ ಪೋಷಕರು, ನಮ್ಮ ವಿದ್ಯಾರ್ಥಿಗಳು ಗೆಲ್ಲಬೇಕು ಅನ್ನುವುದು ನಮ್ಮ ಆಶಯ. ಸೊ ಹಾಗಾಗಿ ಈ ಸಂವಾದ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. ಈ ಸರಣಿ ಕಾರ್ಯಕ್ರಮಗಳು ಇದು. ಇವತ್ತು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂಥ ಉಮರ್ UH ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ. ಉಮರ್ ಅವರೇ, ಅದೇ ರೀತಿಯಾಗಿ ನಂದಗೋಪಾಲ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಈ ಸರಣಿ ಸಂವಾದ ಇನ್ನಷ್ಟು ಮುಂದುವರಿತದೆ. ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡಿ ನಾನು ಮತ್ತೊಮ್ಮೆ ಹೇಳುವಂಥದ್ದು, ನೀವು ಜನಜಂಗುಳಿಯಲ್ಲಿ ಗುಂಪುಗಳಲ್ಲಿ ಹೋಗುವಾಗ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳಿ, ಪದೇ ಸೋಪಿನಿಂದ ಅಥವಾ ಸ್ಯಾನಿಟೈಸೇಷನ್ ಮಾಡಿಕೊಳ್ಳಿ, ಜೊತೆಗೆ ಮಾಸ್ಕ್ ಅನ್ನು ಸರಿಯಾಗಿ ಧರಿಸಿಕೊಳ್ಳಿ ಅಂತ ಹೇಳಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.